ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ವಾರದ ಸುರಕ್ಷಾ ಸಂಜೀವಿನಿ ಕಾರ್ಯಕ್ರಮ ಮಂಗಳೂರಿನ ಚೂಂತಾರ್ ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೇ. ಡಾಕ್ಟ್ರೇ, ನಾವು ಈ ವಾರ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಈ ವಾರ ಆಚರಣೆ ಆಗ್ತಾ ಇದೆ. ಇದರ ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚಲಿಕ್ಕಿದ್ದೇವೆ. ಇದೀಗ ಅಧಿಕ ರಕ್ತದೊತ್ತಡ ದಿನ ಅಂದರೆ ಏನು, ಇದರ ಮಹತ್ವ? ನೋಡಿ, ರಕ್ತದೊತ್ತಡ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಈಗ ಹೆಚ್ಚಿನವರಿಗೆ ಈಗ ಅಧಿಕ ರಕ್ತದೊತ್ತಡ ಇರುವಂಥ ಒಂದು ಕಾಯಿಲೆ. ರಕ್ತ ಇದ್ದವರಿಗೆ ರಕ್ತದೊತ್ತಡ ಇದ್ದೇ ಇರ್ತದೆ. ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಒಂದು ಹಂತಕ್ಕಿಂತ ಜಾಸ್ತಿ ಹೋದರೆ ಅಧಿಕ ರಕ್ತದೊತ್ತಡ ಅಂತ ಹೇಳುವಂಥದ್ದು. ಈ ಅಧಿಕ ರಕ್ತದೊತ್ತಡ ಅಂತ ಹೇಳುವಂಥದ್ದು ಇದು ಒಂದು ರೋಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳುವ ಹಂತಕ್ಕೆ ಬಂದು ತಲುಪಿದೆ. ಯಾಕೆಂತ ಹೇಳಿದರೆ, ಈ 10ರಲ್ಲಿ ರೋಗ ಇರುವವರಲ್ಲಿ 6 ಜನಕ್ಕೆ ಅವರಿಗೆ ಈ ರೋಗ ಇದೆ ಅಂತಲೇ ಗೊತ್ತಿರುವುದಿಲ್ಲ. ಅವರು ಈ ರೋಗ ಇದ್ದರೂ ಸಹ ಏನೂ ಇಲ್ಲದವರ ಥರ ಅವರಿಗೆ ಅವರ ಅರಿವಿಗೆ ಬರುವಾಗ ಭಾಳಷ್ಟು ಲೇಟ್ ಆಗಿರುವಂಥದ್ದು. ಸೊ ಇದು ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ಒಂದು ಡಿಸಾರ್ಡರ್, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಯಾಕೆಂತ ಹೇಳಿದರೆ, ಈಗಿನ ನಮ್ಮ ಭಾರತದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದರೆ ಎವ್ರಿ 5th ಪರ್ಸನ್ ಈಸ್ ಹೈಪರ್ ಟೆನ್ಷನ್ ಇರುವಂಥ ರೋಗಿ, ಅಧಿಕ ರಕ್ತದೊತ್ತಡ ಇರ್ತಾರೆ. ಎವ್ರಿ 6th ಪರ್ಸನ್, 6ನೇ ಮನುಷ್ಯನಿಗೆ ಮಧುಮೇಹ ರೋಗ ಇದೆ, ಏನು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಇದೆಲ್ಲ ನಾವು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ನಾವು ನಮ್ಮ ಕೆಲಸದ ಒತ್ತಡ, ಇದರಿಂದ ಬರುವಂಥ ಈ ರೋಗಗಳು. ಸೊ ಏನು ಖಿನ್ನತೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರುವಂಥದ್ದು, ಇದೆಲ್ಲ ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ಒಂದು ಡಿಸಾರ್ಡರ್ ಆಗಿರೋದ್ರಿಂದ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ವಿಶ್ವಸಂಸ್ಥೆ ಜನರಿಗೆ ಗೊತ್ತಿಲ್ಲದೆ ಅವರು ಆ ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಗೊತ್ತಾಗೋದು ಬಹಳ ಲೇಟ್ ಆಗಿರುವಂಥದ್ದು. ಸೊ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು, ರಕ್ತದೊತ್ತಡದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ 2008ರಲ್ಲಿ WHO, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವೇನು ಹೇಳ್ತೇವೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ಆಚರಣೆಯನ್ನು ಜಾರಿಗೆ ತಂದಿತ್ತು. ಅಂದರೆ ಜನರಲ್ಲಿ ರೆಗ್ಯುಲರ್ ಆಗಿ ರಕ್ತದೊತ್ತಡ ಪರೀಕ್ಷೆ ಮಾಡಿಸಬೇಕು. ಅಧಿಕ ರಕ್ತದೊತ್ತಡದಿಂದ ಉಂಟಾಗುವ ತೊಂದರೆಗಳು, ಇದರಲ್ಲಿ ಯಾವ್ಯಾವ ತೊಂದರೆಗಳು, ಎಲ್ಲೆಲ್ಲಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಮತ್ತು ಅದರಿಂದ ಉಂಟಾಗುವಂಥ ಬೇರೆ ಬೇರೆ ಅಂಗಗಳಿಗೆ ಉಂಟಾಗುವ ತೊಂದರೆಗಳಿಗೆ ಏನು ಪರಿಹಾರ ಮಾಡ್ಬೋದು, ಇದರೆಲ್ಲ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಆಚರಣೆಯನ್ನು ಜಾರಿಗೆ ತಂದಿರುವಂಥದ್ದು. ಜಗತ್ತಿನಲ್ಲಿ ಸಾವಿಗೆ ಕಾರಣವಾಗುವ ರೋಗಗಳಲ್ಲಿ ನಂಬರ್ 1 ಸ್ಥಾನ ಸಿಗುವಂಥದ್ದು ಹಾರ್ಟ್ ಪ್ರಾಬ್ಲಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಅಂತೇಳಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳು. ನಾವು ಇನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ, ಅಥವಾ ಈ ರೋಗಕ್ಕೆ ಸಂಬಂಧಪಟ್ಟ ಇದರಿಂದಾಗಿ ಅತಿ ಹೆಚ್ಚು ಸಾವಿಗೆ ಕಾರಣ ಆಗುವಂಥದ್ದು. ನಂಬರ್ 2 ಕ್ಯಾನ್ಸರಿಗಿದೆ, ನಂಬರ್ 1 ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಈ ಹೃದಯ ಸಂಬಂಧಿ ರೋಗಕ್ಕೆ ಬರಲಿಕ್ಕೆ ಮೂಲ ಕಾರಣ, 50% ಕಾರಣ ಅಧಿಕ ರಕ್ತದೊತ್ತಡ. ಸೊ ಈ ಕಾರಣದಿಂದ ಜನರಲ್ಲಿ ರಕ್ತದೊತ್ತಡದ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕು. ಅವರಿಗೆ ಆದಷ್ಟು ಬೇಗ ಆರಂಭಿಕ ಹಂತದಲ್ಲಿ ಗುರುತಿಸಬೇಕು. ತುಂಬ ಸುಲಭವಾಗಿ ಗುರುತಿಸ್ಬೋದಂತಹ, ತುಂಬ ಸುಲಭವಾಗಿ ಚಿಕಿತ್ಸೆ ಮಾಡುವಂತಹ ಮತ್ತು ತಡೆಗಟ್ಟಬಹುದಾದಂಥ ಒಂದು ರೋಗ. ಸಿಂಪಲ್ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸಿದರೆ ನಿಮ್ಮ BP ನಿಮ್ಗೆ ಗೊತ್ತಾಗ್ತದೆ. ಸೊ ಈ ಕಾರಣದಿಂದ ಈ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಹೆಚ್ಚು ಕಾರ್ಯಗಳು ನಡೀಬೇಕು ಅಂತ ಉದ್ದೇಶದಿಂದ 2008ರಿಂದ ಮೇ 17ರಂದು ಪ್ರತಿ ವರ್ಷ ಜಾಗತಿಕವಾಗಿ ಈ ದಿನವನ್ನು ಆಚರಿಸಲಿಕ್ಕೆ ಆಗ್ತಾಯಿದೆ. ಈಗ ಅಧಿಕ ರಕ್ತದೊತ್ತಡ ಎನ್ನುವಂತಹದ್ದು ಸಾಮಾನ್ಯ ಆಗಿ ಹೋಗಿದೆ ಎನ್ನುವಂತಹ ಪರಿಭಾಷೆಯಲ್ಲಿ ಹೇಳ್ಬೋದು. ಹಾಗಿದ್ರೆ ಇದರ ಪರಿಣಾಮಗಳು ಏನು? ಇದರಿಂದ ತೊಂದರೆಗಳು, ನಾನು ಏನಾಗ್ತದೆ ಅಂತ ಹೇಳಿದರೆ, ಎಂಡ್ ಆರ್ಗನ್, ಟಾರ್ಗೆಟ್ ಆರ್ಗನ್ ಅಂತ ಹೇಳ್ತದೆ. ಈಗ ತಾನೇ ಹೇಳಿದೆ ನಾನು, ಈ ಅಧಿಕ ರಕ್ತದೊತ್ತಡ ಇದೆ ಅಂತೇಳಿ ಜನರಿಗೆ ಗೊತ್ತಿರೋದಿಲ್ಲ. ಅವರು ಆರಾಮಾಗಿ, ಅಂದರೆ ಈಗ ನೋಡಿ, ನಿಮಗೆ ಒಂದು ನೋವು, ಹಲ್ಲು ನೋವು ಅಂತ ಹೇಳಿದರೆ ನೋವು ಇರುವಂಥದ್ದು, ಅಥವಾ ಜ್ವರ ಬಂದಾಗ ನಿಮಗೆ ಇದಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಏನೇ ಒಂದು ರೋಗ ಬಂದಾಗ ಅದಕ್ಕೊಂದು ಪ್ರಾಥಮಿಕವಾದಂಥ ಸಿಂಪ್ಟಮ್ಸ್, ಡಾಕ್ಟರ್ ಬಳಿ ಹೋಗಲಿಕ್ಕೆ ಒಂದು ಸಿಂಪ್ಟಮ್ಸ್ ಇರ್ತದೆ. ಆದರೆ ಈ ಹೈಪರ್ ಟೆನ್ಷನ್ ಅನ್ನುವಂಥದ್ದು ತುಂಬ ಜಾಸ್ತಿ ಆದಾಗ, ರಕ್ತದ ಜಾಸ್ತಿ ಆದಾಗ ಮಾತ್ರ, ಈಗ ನಾರ್ಮಲಿ ನಾವು ಹೇಳೋದಿದ್ರೆ 120/80 ಈಸ್ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಅದೊಂದು ನಮ್ಮ ಒಂದು ಸ್ಪಿಗ್ಮಾ ಮಾನೋಮೀಟರ್ ಅಂತೇಳಿ ಒಂದು ಮೆಷಿನ್ ಇದೆ. ಅದರಿಂದ ನಾವು ಈಗ ಆಟೋಮ್ಯಾಟಿಕ್ ಮೆಷಿನ್ಗಳು ಬಂದಿದೆ, ಅದರಲ್ಲಿ ನಾವು ರಕ್ತದ ಒತ್ತಡವನ್ನು
ಇದು ನಮ್ಮ ರಕ್ತನಾಳಗಳಲ್ಲಿ ಚಲಿಸುವಾಗ ಅದರ ಲ್ಯಾಟ್ರಲ್ ಪ್ರೆಷರ್ ಅಂತೇಳಿ ರಕ್ತನಾಳಗಳ ಮೇಲೆ ಹಾಕುವಂಥ ಒತ್ತಡವನ್ನು ನಾವು ಮಾಪನ ಮಾಡುವಂಥದ್ದು. ಎಷ್ಟು ಎತ್ತರ 120/80 mm ಆಫ್ ಮರ್ಕ್ಯುರಿ ಅಂತ ಹೇಳ್ತೇವೆ. ಅಂದರೆ ಎಷ್ಟು ಎತ್ತರದವರೆಗೆ ಈ ಮರ್ಕ್ಯುರಿ ಕಾಲಮನ್ನು ಮೇಲಕ್ಕೆ ತಳ್ಳುತ್ತದೆ, ಆ ಹೈಟನ್ನು ನಾವು ಮೆಷರ್ ಮಾಡುವಂಥದ್ದು. ಅದು 120 ಅಂದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಕೆಳಗಿನ ಒಂದು ಇದನ್ನು 80 ಅಂದರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೇಳಿ. ಸಾಮಾನ್ಯವಾಗಿ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳಿ ನಾವು ಊಟ ಮಾಡಿದಾಗ, ಟೆನ್ಷನ್ ಆದಾಗ, ಜೋರಾಗಿ ಓಡಾಡಿದಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತಿ ಹೋದಾಗ, ನಮ್ಮ ನಾರ್ಮಲ್ ಚಟುವಟಿಕೆಗಳಿಂದ ಸ್ವಲ್ಪ ಡಿವೇಟ್ ಆದಾಗ ಈ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಆದರೆ ಡಯಾಸ್ಟೋಲಿಕ್ ಅನ್ನುವಂಥದ್ದು ಕೆಳಗಿದ್ದು 120/80 ಅಂತೇಳಿ ಈ 80 ಅನ್ನುವಂಥದ್ದು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಏನಾದರೂ ಒಂದು ಕಾರಣ ಇದ್ದರೆ ಮಾತ್ರ ಅದು ಹೆಚ್ಚಾಗ್ತದೆ. ಈ ಕೆಳಗಿನ ಡಯಾಸ್ಟೋಲಿಕ್ ಪ್ರೆಷರ್ ಜಾಸ್ತಿ ಆದರೆ ನಾವು ಅವರಿಗೆ ಹೈಪರ್ ಟೆನ್ಷನ್ ಇದೆ ಅಂತೇಳಿ ನಾವು ಇದಕ್ಕೆ ಕನ್ಸಿಡರ್ ಮಾಡ್ತೇವೆ. ಇದು ಮತ್ತು BP ಅನ್ನೋದು ಒಂದು ನಿರ್ದಿಷ್ಟವಾದ ವ್ಯಾಲ್ಯೂ ಅಲ್ಲ. ಈಗ 20 ರಿಂದ 40 ವರ್ಷದವರೆಗೆ ನಾವು 120/80 ಅದು ನಾರ್ಮಲ್. ಹಾಗೆ ಅಂತೇಳಿ ಈಗ 40 ರಿಂದ 60 ವರ್ಷದವರೆಗೆ ನಾವು 130/90 ಅದನ್ನು ಸಹ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಒಂದು ವ್ಯಕ್ತಿಯ ದೇಹದ ತೂಕ, ಏಜ್ ಎಲ್ಲವನ್ನ ಕನ್ಸಿಡರ್ ಮಾಡಿ ಆ ವಯಸ್ಸಿಗೆ ಅವನಿಗೆ ಆ BP ಒಂದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡುವಂಥದ್ದು. ಈಗ 40 ರಿಂದ 60 ವರ್ಷದವನಿಗೆ ನೀವು 150/100 ಇದೆ ಅಂತೇಳಿ ಆದರೆ ಅದು ನಾವು ಅದರಲ್ಲಿ ಸಹ ಗ್ರೇಡಿಂಗ್ ಇದೆ. ಮೈಲ್ಡ್ ಹೈಪರ್ ಟೆನ್ಷನ್, ಮಾಡ್ರೇಟ್ ಹೈಪರ್ ಟೆನ್ಷನ್, ಸಿವಿಯರ್ ಹೈಪರ್ ಟೆನ್ಷನ್, ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂತೇಳಿ. ಇದು ವೀಕ್ಷಕರಿಗೆ ಅಗತ್ಯ ಇಲ್ಲ, ಯಾಕೆಂದರೆ ತಮಗೆ ರಕ್ತದ ಒತ್ತಡ ಇದೆ ಅನ್ನೋದು ಗೊತ್ತಾದರೆ ಸಾಕು, ಬಾಕಿ ಉಳಿದದ್ದನ್ನು ವೈದ್ಯರು ನೋಡ್ಕೋತಾರೆ. ನಾವು ಇಲ್ಲಿ ಚಿಕಿತ್ಸೆಯ ಬಗ್ಗೆ ಮಾತಾಡೋದಿಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಅವರಿಗೆ ರೋಗ ಇದೆ, ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿ ಒಂದು ಗೊತ್ತಾಗಬೇಕು. ಅಧಿಕ ರಕ್ತದೊತ್ತಡ ಇದೆ ಗೊತ್ತಾದರೆ ವೈದ್ಯರ ಬಳಿ ಹೋದರೆ ಅವರು ಬೇಕಾದಂಥ ಔಷಧಿ ಕೊಡ್ತಾರೆ, ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ, ಆಹಾರ ಪದ್ಧತಿಯನ್ನು ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಆ ಮೂಲಕ ಇದರಿಂದ ಉಂಟಾಗುವಂಥ ತೊಂದರೆಗಳು. ಈಗ ಈ ವರ್ಷದ ನಮ್ಮ ಸೆಲೆಬ್ರೇಷನ್ ಏನಿದೆ, ಥೀಮ್ ಅಂತ ನಾವು ಹೇಳ್ತೇವೆ. ಪ್ರತಿ ವರ್ಷ ಒಂದು ತಿರುಳನ್ನು ಇಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತೇವೆ. 2013 ರಿಂದ 2018ರವರೆಗೆ ನೋ ಯುವರ್ ನಂಬರ್ಸ್. ಅಂದರೆ ಹೆಚ್ಚಿನವರಿಗೆ ಅವರ BP ಎಷ್ಟಂತಲೇ ಗೊತ್ತಿರೋದಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ BP ಗೊತ್ತಿಲ್ಲ ಅಂದರೆ ಅದು ತುಂಬ ದುರದೃಷ್ಟಕರ. ನಮ್ಮ ಬ್ಲಡ್ ಗ್ರೂಪ್ ನಮಗೆ ಗೊತ್ತಿರಬೇಕು, ನಮ್ಮ ಹೈಟ್ ಮತ್ತು ವೆಯ್ಟ್ ನಮಗೆ ಗೊತ್ತಿರಲೇಬೇಕು. ಯಾಕೆಂದರೆ ನಾವು ಈಗ ಹೆಚ್ಚಾಗಿ ಎತ್ತರ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಮತ್ತು ಹಾರ್ಟ್ ರೇಟ್ ಎಷ್ಟಿದೆ, ಅಥವಾ ಹಾರ್ಟ್ ರೇಟು ಸಾಮಾನ್ಯ ವೈದ್ಯರ ಬಳಿ ಹೋದಾಗ ಗೊತ್ತಾಗ್ತದೆ. ನಿಮ್ಮ ಬ್ಲಡ್ ಗ್ರೂಪ್ ಗೊತ್ತಿರಬೇಕು. ನಿರಂತರವಾಗಿ 6 ತಿಂಗಳಿಗೊಮ್ಮೆ ನಿಮ್ಮ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಿದರೆ ನಿಮಗೊಂದು ಐಡಿಯಾ ಇರುತ್ತೆ, ನನ್ನ ಬ್ಲಡ್ ಪ್ರೆಷರ್ ಇಷ್ಟಿದೆ, ನನಗೆ ನಾರ್ಮಲ್ ಇದೆ ಅಂತೇಳಿ. ಇದೆಲ್ಲ ಒಂದು ಪ್ರಾಥಮಿಕವಾಗಿ ಒಬ್ಬ ವ್ಯಕ್ತಿ ತಿಳಿದುಕೊಳ್ಳಬೇಕಾದಂಥ ವಿಚಾರ. ಸೊ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಉದ್ದೇಶದಿಂದಲೇ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋ ಯುವರ್ ನಂಬರ್ಸ್, ಅಂದರೆ ನಿಮ್ಮ ರಕ್ತದ ಒತ್ತಡವನ್ನು ಅರಿಯಿರಿ. ಈ 6 ಜನರಿಗೆ 10ರಲ್ಲಿ ಅವರಿಗೆ ರೋಗ ಇದೆ ಅಂತಲೇ ಗೊತ್ತಿಲ್ಲ, ಅದನ್ನು ಗೊತ್ತುಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಥೀಮನ್ನು ನಾವು 2019ರಲ್ಲಿಯೂ ಅದನ್ನೇ ನಾವು ಥೀಮ್ ಸೆಲೆಬ್ರೇಷನ್ ತಿರುಳು ಏನಂದರೆ ನೋ ಯುವರ್ ನಂಬರ್ಸ್. ನಿಮ್ಮ ರಕ್ತದ ಒತ್ತಡವನ್ನು ಅರಿತುಕೊಳ್ಳಿ. ಪ್ರತಿಯೊಬ್ಬರೂ ಸಹ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ. ಸಾಮಾನ್ಯವಾಗಿ ಈ ಹೈಪರ್ ಟೆನ್ಷನ್ ಅನ್ನುವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ವಯಸ್ಸಾದ ಮೇಲೆ ಬರುವಂಥ, ಈಗ ಕ್ಯಾನ್ಸರ್, ಹೈಪರ್ ಟೆನ್ಷನ್ ಎಲ್ಲ 50 ವರ್ಷ ದಾಟಿದ ಮೇಲೆ, 50-60ರ ನಂತರ ಬರುವ ಕಾಯಿಲೆಗಳು, ಶ್ರೀಮಂತರ ಕಾಯಿಲೆಗಳು, ಹೀಗೆಲ್ಲ ವ್ಯಾಖ್ಯಾನ ಅವನಿಗೆ ಬರುವಂಥ ರೋಗ ಏನಾಗ್ತದೆ ಅಂತ ಹೇಳಿದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕ್ಯಾನ್ಸರ್ ಎಲ್ಲ ಒಂದು ಹಂತ ದಾಟಿದ ಮೇಲೆ, ದೇಹದಲ್ಲಿ ಬೊಜ್ಜು ತುಂಬಿದ ಮೇಲೆ ಕೂತುಣ್ಣವನಿಗೆ ಬರುವಂಥ ರೋಗ. ಸಾಕಷ್ಟು ದುಡಿಮೆ ಮಾಡಿ ಕೆಲಸ ಮಾಡುವವನಿಗೆ ಬರೋದಿಲ್ಲ ಅಂತ ಹೇಳೋ ಒಂದು ಇದು ವ್ಯಾಖ್ಯಾನ ಹಳೆ ಇದರಲ್ಲಿ. ಆದರೆ ಈಗಿನ ಕಾಲದಲ್ಲಿ ಕ್ಯಾನ್ಸರು ಅಷ್ಟೇ 30ರಲ್ಲೇ ಬರ್ತದೆ, ಹೈಪರ್ ಟೆನ್ಷನು ಬರ್ತದೆ. ಯಾಕೆಂದರೆ ನಾವು ತಿನ್ನುವ ಆಹಾರ, ನಮ್ಮ ಪರಿಸರ, ನಮ್ಮ ಜೀವನ ಶೈಲಿ, ಇದರಿಂದಾಗಿ 20 ವರ್ಷದ ಹುಡುಗನಿಗೂ ಸಹ ಚೆಕ್ ಮಾಡಿದರೆ BP ಜಾಸ್ತಿ ಇರುವಂಥದ್ದು. ಈಗ ನಿನ್ನೆ ತಾನೇ ಒಂದು ಪತ್ರಿಕೆಯಲ್ಲಿ ಓದಿದೆ, 36 ವರ್ಷದ ಒಬ್ಬ ಯುವಕ ಸಡನ್ ಕುಸಿದು ಬಿದ್ದು ಅಲ್ಲೇ ಮೃತ್ಯು ಆಯಿತು. ಹೌದೌದು, ಅದು ಹೃದಯಾಘಾತ ಆಗುವಂಥದ್ದು, ಸಡನ್ ಆಗಿ BP ಶೂಟ್ ಆದಾಗ ಸ್ಟ್ರೋಕ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಇದೆಲ್ಲ ಏನಾಗ್ತದೆ ಅಂತೇಳಿ ಬದಲಾಗುತ್ತಿರುವ, ಇದನ್ನೆಲ್ಲ ನಾವು ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಈ ಬದಲಾಗುತ್ತಿರುವ ಜೀವನ ಶೈಲಿ, ಹೊಸ ಹೊಸ ಇನ್ವೆನ್ಷನ್ಗಳು ನಡೀತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಹೊಸ ಹೊಸ ಔಷಧಿಗಳು ಬರ್ತಾ ಇದೆ, ಹೊಸ ಹೊಸ ರೋಗಗಳು ಹುಟ್ಟುತ್ತಾ ಇದೆ, ದಿನಕ್ಕೊಂದರಂತೆ ರೋಗಗಳು, ಬ್ಯಾಕ್ಟೀರಿಯಾಗಳು ಹುಟ್ಟುತ್ತಾ ಇದೆ. ಆಧುನಿಕವಾಗಿ ಎಷ್ಟು ಸೌಲಭ್ಯ ಹೆಚ್ಚಾಯಿತು ಅಷ್ಟು ರೋಗಗಳು ಹೆಚ್ಚಾಗ್ತಾ ಇದೆ. ಇದು ಡಿಸೀಸ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ರೋಗಗಳು ಅಂತ ನಾವು ಹೇಳ್ತೇವೆ. ಈ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಹಾರ್ಟ್ ಪ್ರಾಬ್ಲಮ್ಗಳೆಲ್ಲ. ಹಿಂದಿನ ಕಾಲದಲ್ಲಿ ನೋಡಿ, ನಾವು ರೈತ ಕೆಲಸ ಎಷ್ಟು 10 ರಿಂದ 12 ಗಂಟೆಗಳ ಕಾಲ ಹೊಲದಲ್ಲಿ ದುಡಿಮೆ ಮಾಡಬೇಕಾಗಿತ್ತು. ಈಗೆಲ್ಲ ಯಂತ್ರಗಳು ಬಂದಿದೆ. ಈಗೆಲ್ಲ ನಾವು AC ರೂಮ್ನಲ್ಲಿ ಕಂಪ್ಯೂಟರ್ ಮುಂದೆ 10 ರಿಂದ 12 ಗಂಟೆಗಳ ಕಾಲ ಕೂರ್ತೇವೆ. ಕೂತು ನಿಶ್ಚಲವಾಗಿ ಕೂತ್ಕೊಂಡು ಕೈಗಳಿಗೆ ಮಾತ್ರ ಕೆಲಸ, ತಲೆಗೆ ಮಾತ್ರ ಕೆಲಸ, ಟೆನ್ಷನ್, ವಿಪರೀತವಾದಂಥ ಒತ್ತಡ, ದೈಹಿಕ ದುಡಿಮೆ ಇಲ್ಲ. ಈಗ ಏನಾಗ್ತದೆ, ಹಾಗೆ ಆದಾಗ
ಆ ವ್ಯಕ್ತಿಗೆ ನ್ಯಾಚುರಲ್ ಆಗಿ ಅವನಿಗೆ ಬೊಜ್ಜು ಬರ್ತದೆ, ದೇಹದ ತೂಕ ಹೆಚ್ಚುತ್ತದೆ. ಅವನು ತಿನ್ನುವ ಕಾಲಕ್ಕೆ ಟೈಮಿಗೆ ಅವನಿಗೆ ಆಹಾರ ತಿನ್ನಲಿಕ್ಕೂ ಸಹ ಪುರ್ಸೊತ್ತು ಇರೋದಿಲ್ಲ. 2 ಗಂಟೆಗೆ ಮಾಡಬೇಕಾದ ಊಟವನ್ನು 4 ಗಂಟೆಗೆ, ರಾತ್ರಿ 8 ಗಂಟೆಗೆ ಮಾಡಬೇಕಾದ್ರೆ ರಾತ್ರಿ 12 ಗಂಟೆಗೆ, 12 ಗಂಟೆಗೆ ಬೆಳಗಿನ ಬ್ರೇಕ್ಫಾಸ್ಟ್. ಹಿಂದಿನ ಕಾಲದಲ್ಲೆಲ್ಲ 6-7 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಆಗಿ ಹೊಲಕ್ಕೆ ಹೋಗಿ ಆಯಿತು, ಕೆಲಸಕ್ಕೆ ಹೋಗಿ ಆಯಿತು. ಈಗೇನಾಗ್ತದೆ 11 ಗಂಟೆಗೆ ಬ್ರೇಕ್ಫಾಸ್ಟ್. ಹೀಗೆಲ್ಲ ಒಂದು ಈ ನಮ್ಮ ಲೈಫ್ ಸ್ಟೈಲು, ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನದ ಎಲ್ಲ ಕ್ರಮಗಳು ಸಹ ಬದಲಾಗಿದೆ. ಸೊ ಆ ಕಾರಣದಿಂದಾಗಿ ಈ ಹೈಪರ್ ಟೆನ್ಷನ್ ಅನ್ನೋದು ಸಣ್ಣ ಪ್ರಾಯದಲ್ಲಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶ ಕೆಲಸ ಆಗಬೇಕು ಅಂತ ಹೇಳಿ ಈ ದಿನಾಚರಣೆಯನ್ನು ನಾವು ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಇದರ ಕಾರಣಗಳು, ಇದರ ಮಹತ್ವ ಏನು, ಹೇಗೆ ಆರಂಭ ಆಯಿತು, ಎಲ್ಲ ವಿವರವನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಡಾಕ್ಟರ್, ಇದೀಗ ಇದರಿಂದ ಆಗುವಂತಹ ತೊಂದರೆಗಳು, ಅಂದರೆ ರಕ್ತದೊತ್ತಡ ಇದೆ ಇಲ್ವಾ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ, ಗೊತ್ತಾಗುವಷ್ಟರಲ್ಲಿ ತಡ ಆಗಿರ್ತದೆ. ಇದರಿಂದ ಏನೆಲ್ಲ ತೊಂದರೆಗಳಾಗ್ತದೆ ನೋಡಿ, ಅಧಿಕ ರಕ್ತದ ಒತ್ತಡವನ್ನು ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ. ಸೈಲೆಂಟ್ ಕಿಲ್ಲರ್ ಅಂದರೆ ಯಾಕಂದರೆ ಅದು ನಿಧಾನವಾಗಿ ಒಂದೊಂದೇ ದೇಹದ ಅಂಗಗಳನ್ನು ನುಂಗಿ ನೀರು ಕುಡಿಯುವಂಥದ್ದು, ಆಪೋಷಣ ಮಾಡ್ತದೆ. ಸೈಲೆಂಟಾಗಿ ತನ್ನ ಕೆಲಸವನ್ನು ಮಾಡ್ತಾನೆ, ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ಮತ್ತು ಜೈಂಟ್ ಕಿಲ್ಲರ್ ಅಂತಲೂ ಹೇಳ್ತೇವೆ. ಜೈಂಟ್ ಕಿಲ್ಲರ್ ಅಂದರೆ ದೊಡ್ಡ ಕೊಲೆಗಾರ ಅಂದರೆ ಜಾಗತಿಕವಾಗಿ ಅತಿ ಹೆಚ್ಚು ಸಾವಿಗೆ ಕಾರಣವಾಗುವಂಥ ಹೃದಯಾಘಾತಕ್ಕೆ ಕಾರಣ ಆಗಲಿಕ್ಕೆ 50% ಕಾರಣ ಅಧಿಕ ರಕ್ತದೊತ್ತಡ. ಸೊ ಸೈಲೆಂಟ್ ಕಿಲ್ಲರು ಅಂತಲೂ ಹೇಳ್ತೇವೆ, ಜೈಂಟ್ ಕಿಲ್ಲರು ಅಂತಲೂ ಹೇಳ್ತೇವೆ. ಮತ್ತು ಕನ್ನಡದಲ್ಲಿ ನಾವು ನಿಶ್ಶಬ್ದ ಕೊಲೆಗಾರ ಅಂತೇಳಿ, ಯಾರಿಗೂ ಗೊತ್ತಾಗದಾಗೆ ರೋಗಿಯನ್ನು ಆಪೋಷಣ ತೆಗೆದುಕೊಳ್ಳುವಂಥ ಇದು. ಯಾಕೆಂತ ಹೇಳಿದರೆ, ಜಾಗತಿಕವಾಗಿ ತಗೊಂಡ್ರೆ ಈ 750 ಕೋಟಿಯಲ್ಲಿ ವಿಶ್ವದಲ್ಲಿ 150 ಕೋಟಿ ಜನ ಈ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ. ಅಂದರೆ ವಾರ್ಷಿಕವಾಗಿ ಸುಮಾರು 10 ಕೋಟಿ ಜನ ಈ ಬರೀ ಹೈಪರ್ ಟೆನ್ಷನ್ನಿಂದಾಗಿ ಸಾಯ್ತಾ ಇದ್ದಾರೆ. ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದಾಗೆ ಸಾಯ್ತಾ ಇದ್ದಾರೆ. ಅಂದರೆ ಅವರಿಗೆ ಅರಿವೇ ಇರುವುದಿಲ್ಲ. ಇದು ಈ ಕಾರಣದಿಂದಾಗಿ ಈ ಬಹಳ ಒಂದು ಆತಂಕಕಾರಿಯಾದಂಥ ವಿಚಾರ. ಜನರಿಗೆ ಗೊತ್ತಾಗಬೇಕು, ಇದು ಹೈಪರ್ ಟೆನ್ಷನ್ ಅನ್ನುವಂಥದ್ದು ಒಂದು ಜಾಗತಿಕವಾದಂಥ ಒಂದು ಸಮಸ್ಯೆ ಅಂಥೇಳಿ ಜನರಿಗೆ. ಯಾಕೆಂತ ಹೇಳಿದರೆ ಇದು ಟಾರ್ಗೆಟ್ ಆರ್ಗನ್ಗೆ ಇದು ತೊಂದರೆ ಮಾಡುವಂಥ. ಈಗ ನೋಡಿ, ಅಧಿಕ ರಕ್ತದ ಒತ್ತಡ ಆದಾಗ ನಮ್ಮ ಹೃದಯದ ಮೇಲೆ ಒತ್ತಡ ಬೀಳ್ತದೆ. ನಮ್ಮ ಹಾರ್ಟ್ನಲ್ಲಿ, ನಮ್ಮ ದೇಹದಲ್ಲಿ 5 ಲೀಟರ್ ರಕ್ತ ಇರ್ತದೆ. ನಿರಂತರವಾಗಿ ಹಾರ್ಟ್ ಕೆಲಸ ಮಾಡ್ತಾನೇ ಇರ್ತದೆ, ರಕ್ತವನ್ನು ಬೇರೆ ಬೇರೆ ಅಂಗಗಳಿಗೆ ಸಪ್ಲೈ ಮಾಡ್ತಾ ಇರುವಂಥದ್ದು ನಿರಂತರವಾಗಿ. ಈ ರಕ್ತನಾಳಗಳಲ್ಲಿರುವಂತಹ ಒತ್ತಡ ಜಾಸ್ತಿ ಆದಾಗ ಅಧಿಕ ಒತ್ತಡದ ಮೇಲೆ ನಮ್ಮ ಹಾರ್ಟ್ ಕೆಲಸ ಮಾಡಬೇಕಾಗತ್ತೆ. ಸೊ ಲೆಫ್ಟ್ ವೆಂಟ್ರಿಕ್ಯುಲರ್ ಫೇಲ್ಯೂರ್ ಅಂತ ಹೇಳ್ತೇವೆ. ನಮ್ಮ ಹೃದಯ ನಿಧಾನವಾಗಿ ಜಾಸ್ತಿ ಲೋಡಿನ ಮೇಲೆ ಕೆಲಸ ಮಾಡಿದಾಗ ಅದು ಫೇಲ್ ಆಗಲಿಕ್ಕೆ ಶುರುವಾಗುವಂಥದ್ದು. ಸೊ ಮೋಸ್ಟ್ ಕಾಮನ್ ಕಾಸ್ ಫಾರ್ ಹೃದಯ ವೈಫಲ್ಯಕ್ಕೆ ಮೂಲ ಕಾರಣವೇ ಅಧಿಕ ರಕ್ತದೊತ್ತಡ. ಸೊ ನಿಧಾನವಾಗಿ ನಮ್ಮ ಹೃದಯದ ಮಸಲ್ಗಳೇನಿದೆ ಅದು ದೊಡ್ಡದಾಗಿ ಹೈಪರ್ಟ್ರೋಪಿ ಅಂತ ಹೇಳ್ತೇವೆ. ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಪಿ ಅಂದರೆ ಲೆಫ್ಟ್ 2ನೇ ವೆಂಟ್ರಿಕಲ್ ಅಂತ ಹೇಳ್ತೇವೆ, ಹೃತ್ಕಕ್ಷಿ ಅಂತ ಏನು ಹೇಳ್ತೇವೆ, ಅದು ದೊಡ್ಡದಾಗ್ತದೆ. ಇದು ಅಧಿಕ ರಕ್ತದ ಒತ್ತಡದಿಂದ ಆಗುವಂಥ ತೊಂದರೆಗಳು. ಕ್ರಮೇಣವಾಗಿ ಇದು ಹಾರ್ಟ್ ಫೇಲ್ ಆಗಲಿಕ್ಕೆ ಕಾರಣ ಆಗ್ತದೆ. ಸೊ ಅದು ಹಾರ್ಟಿನ ಮೇಲೆ ಆಗುವಂಥ ತೊಂದರೆ, ಲಂಗ್ಸಿನ ಮೇಲೆ ಸಹ ತೊಂದರೆ ಆಗ್ತದೆ, ಅಧಿಕ ಒತ್ತಡ ಉಂಟು ಮಾಡ್ತದೆ. ಮತ್ತು ನಮ್ಮ ಕಿಡ್ನಿ ನಮ್ಮ ದೇಹದ ಅತಿ ಪ್ರಾಮುಖ್ಯವಾದಂಥ ಅಂಗ. ಕಳೆದ ಕಾರ್ಯಕ್ರಮಗಳಲ್ಲೆಲ್ಲ ನಾವು ಹೇಳಿದ್ದೇವೆ, ಒಂದು ಫಿಲ್ಟರ್ ಅಂತ ಹೇಳಿ. ದೇಹದ ಎಲ್ಲ ಕಲ್ಮಶಗಳನ್ನು ಅದು ದೇಹದಿಂದ ಹೊರಗೆ ಹಾಕಬೇಕು. ರಕ್ತದ ಒತ್ತಡ ಜಾಸ್ತಿ ಆದಾಗೆ ಕಿಡ್ನಿ ಫೇಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಹಾರ್ಟಿನ ಮೇಲೆ ತೊಂದರೆ, ಕಿಡ್ನಿ ಮೇಲೆ ತೊಂದರೆ, ಮತ್ತು ಲಂಗ್ಸಿನ ಮೇಲೆ ತೊಂದರೆ. ಇನ್ನು ಕಣ್ಣುಗಳು ರೆಟಿನಾದ ಮೇಲೆ ತೊಂದರೆ ಆಗುತ್ತದೆ, ಬ್ಲೈಂಡ್ನೆಸ್ ಆಗಲಿಕ್ಕೂ ಕಾರಣ ಆಗ್ತದೆ. ಸೊ ಇದೊಂದು ರೀತಿಯ ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದೆ ನಿಶ್ಶಬ್ದವಾಗಿ ಎಲ್ಲವನ್ನು ಒಂದೊಂದೇ ಅಂಗಗಳನ್ನು ಆಪೋಷಣ ತೆಗೆದುಕೊಳ್ತದೆ. ಜನರಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು ಹಂತದ ನಿಧಾನವಾಗಿ BP ಜಾಸ್ತಿ ಆಗ್ತಾ ಇರ್ತದೆ. ಅವ್ರಿಗೆ ಯಾವುದೇ ರೀತಿಯ ನೋವು ಇರುವುದಿಲ್ಲ, ಯಾವುದೇ ರೀತಿಯ ಮೇಜರ್ ಸಿಂಪ್ಟಮ್ಸ್ಗಳಿರಲ್ಲ. ಅವರೇನು ಮಾಡ್ತಾರೆ, ಅವ್ರ ಪಾಡಿಗೆ BP ಇದೆ, ಅದು ಮಾಮೂಲಿ ಅಂತ ಹೇಳಿ ಅವರು ಒಂದು ಮಾತ್ರೆ ತಗೊಳ್ತಾರೆ. ಮತ್ತು ಇಲ್ಲಿ ಇನ್ನೊಂದು ತೊಂದರೆ ಏನಂದರೆ, BP ಇದೆ ಅಂತ ಗೊತ್ತಿರ್ತದೆ, ಮಾತ್ರೆ ತಗೊಳ್ತಾರೆ ಅವರು. ಡಾಕ್ಟ್ರು ಒಂದು 5 ಮಿಲಿಗ್ರಾಮ್ ಒಂದು ಮಾತ್ರೆ, ಯಾವುದೋ ಒಂದು ಮಾತ್ರೆ ಕೊಟ್ಟಿರ್ತಾರೆ. ಈಗ ನಿಫೆಡಿಪೈನ ಯಾವುದೋ ಒಂದು ಮಾತ್ರೆ ಅಂತ ಬಹಳಷ್ಟು ಮಾತ್ರೆಗಳಿದೆ. ಬೇರೆ ಬೇರೆ ರೋಗಿಯ ಚರಿತ್ರೆ, ರೋಗಿಯ ದೇಹ ಲಕ್ಷಣ, ಇದನ್ನೆಲ್ಲ ನೋಡಿ ಇಂಥ ಒಂದು ಮಾತ್ರೆ ತಗೊಳ್ಳಿ ಅಂತ ವೈದ್ಯರು ಹೇಳಿರ್ತಾರೆ. ಈಗಿನ ಕಾಲದಲ್ಲಿ ನಮ್ಮ ರೋಗಿಗಳು ಬಹಳಷ್ಟು ಚಾಣಾಕ್ಷರಿದ್ದಾರೆ, ಹೌದು. ಈ ಗೂಗಲಿನ ಸಹಾಯದಿಂದಾಗಿ ಈ 5 ಮಿಲಿಗ್ರಾಮ್ ಮಾತ್ರೆ ಕೊಟ್ಟರೆ ಇವರೇನು ಮಾಡ್ತಾರೆ, ನನಗೆ BP ಬೇಗ ಕಡಿಮೆ ಆಗಲಿ ಅಂತ 10 ಮಿಲಿಗ್ರಾಮ್ ಮಾತ್ರೆ ತಗೊಳ್ಳೋದು. ಇದು ಒಂದು ಮೂರ್ಖತನದ ಪರಮಾವಧಿ.
ಮತ್ತು ಕೆಲವು ದಿವಸ ಅರ್ಧ ಮಾತ್ರೆ, ನನಗೆ ಇವತ್ತು ಬಿ ಪಿ ಏನಿಲ್ಲ, ಅರ್ಧ ಮಾತ್ರೆ ತಗೊಳ್ಳೋದು. ಕೆಲವು ಸಲ 1 ತಿಂಗಳಾದ ನಂತರ ನನ್ನ ಡೋಸೇಜ್ ಹೆಚ್ಚಾಗಿದೆ ಹೇಳಿ ಅವರೇ ನಿರ್ಧಾರ ಮಾಡಿ ಇದೆಲ್ಲ ಮಾಡಬಾರ್ದು. ಇದು ಯಾಕೆ ಅಂತ ಹೇಳಿದರೆ, ಈ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಬೇಕಾದದ್ದು ನಾವು ನಮ್ಮ ಜೀವನ ಶೈಲಿ ಮುಖಾಂತರ, ಆಹಾರ ಪದ್ಧತಿ ಮುಖಾಂತರ, ಮತ್ತು ಅದರಿಂದ ಆಗಲಿಲ್ಲ ಅಂತೇಳಿ ಆದರೆ ಮಾತ್ರ ನಾವು ಮೆಡಿಸಿನ್ ಮೊರೆ ಹೋಗಬೇಕು. ನಿಮ್ಮ ಮೆಡಿಸಿನಿನ ಡೋಸೇಜನ್ನು ಹೆಚ್ಚು ಕಡಿಮೆ ಮಾಡುವಂತಹ ನಿಮಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅದು ವೈದ್ಯರೇ ಮಾಡಬೇಕು, ಅದನ್ನೇ ಕೊಡಬೇಕು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ, ಸೆಲ್ಫ್ ಮೆಡಿಕೇಷನ್ ಮಾಡೋದ್ರಿಂದ ಎಲ್ಲ ತೊಂದರೆಗಳಿಗೂ, ಮೂಲ ತೊಂದರೆಗಳಿಗೆ ಕಾರಣ ಆಗ್ತದೆ. ಹಾರ್ಟ್, ಕಿಡ್ನಿ, ಲಂಗ್ಸ್ ಮತ್ತು ಕಣ್ಣು ಎಲ್ಲವನ್ನು, ಟಾರ್ಗೆಟ್ ಆರ್ಗ್ಯಾನ್ಗಳನ್ನು ಇದು ಖಂಡಿತವಾಗಿ ಹಾಳು ಮಾಡ್ತದೆ. ಈ ಕಾರಣದಿಂದಾಗಿ ರೆಗ್ಯುಲರ್ ಫಾಲೋಅಪ್, ನಿರಂತರವಾಗಿ ವೈದ್ಯರ ಬಳಿ ಹೋಗಬೇಕು. ಪ್ರತಿ 3 ತಿಂಗಳಿಗೊಮ್ಮೆ, ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಿಮಗೆ ಇದೆಯೋ ಇಲ್ಲವೋ ಅಂತ ಗೊತ್ತಾಗ್ತದೆ. ನೋ ಯುವರ್ ನಂಬರ್ಸ್ ಅಂತ ನಾವು ಹೇಳ್ತೇವೆ. ಮತ್ತು ನಿಮಗೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿದರೆ ಪ್ರತಿ 3 ತಿಂಗಳಿಗೊಮ್ಮೆ ನೀವು ವೈದ್ಯರ ಬಳಿ ಹೋಗಬೇಕು. ಬಿ ಪಿ ನಿಮಗೆ ಜಾಸ್ತಿ ಇದೆಯೋ, ನನಗೆ ತಲೆನೋವು ಏನಿಲ್ಲ, ಇವತ್ತು ನನಗೆ ತಲೆನೋವಿದೆ, ಬಿ ಪಿ ಜಾಸ್ತಿ ಇದೆ ಅಂತ ಅವರೇ ಡಯಾಗ್ನೋಸ್ ಮಾಡಿಕೊಳ್ಳೋದಲ್ಲ. ತಲೆನೋವು ಜಾಸ್ತಿ ಆದ ಕೂಡಲೇ ಮಾತ್ರೆ ಡೋಸ್ ಜಾಸ್ತಿ ಮಾಡೋದು, ಹಾಗೆ ಮಾಡಬಾರ್ದು. ವೈದ್ಯರ ಬಳಿ ಹೋಗಿ ವೈದ್ಯರು ನೋಡ್ತಾರೆ. ಬಿ ಪಿ ಜಾಸ್ತಿ ಇದೆ ಅಂದರೆ ಅವರು ಇಮಿಡಿಯೇಟ್ಲಿ ECG ಮಾಡ್ತಾರೆ ಅಥವಾ ಇಕೋಕಾರ್ಡಿಯೋಗ್ರಾಮ್ ಮಾಡ್ತಾರೆ. ಹೃದಯದ ಮೇಲೆ ಒತ್ತಡ ಇದೆಯಾ, ಕಣ್ಣಿನ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಇದೆಲ್ಲ ವೈದ್ಯರ ಅದಕ್ಕೆ ಗೊತ್ತು, ಅದನ್ನು ಮಾಡ್ಕೊಳ್ಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಇವರೇನು ಮಾಡ್ಕೋತಾರೆ, ಡಾಕ್ಟ್ರಿಗೆ 300 ರೂಪಾಯಿ 500 ರೂಪಾಯಿ ಕೊರೋಡು, ಧರ್ಮಗೂ ಕಾಸು ಕೊರೋಡು ಅಂತೇಳಿ, ದಾಯಿಗೂ ಕೊರೋಡು ಅಂತೇಳಿ, ಹಾಗೆ ಹಣ ಉಳಿಸ್ಲಿಕ್ಕೆ ಹೋದರೆ ನಿಮ್ಮ ಜೀವನೇ ಹೋಗ್ತದೆ. ನಿರಂತರವಾದ ರೆಗ್ಯುಲರ್ ಫಾಲೋಅಪ್ ಖಂಡಿತವಾಗಿ ಅಗತ್ಯ. ಮೆಡಿಕೇಷನ್ಗಳನ್ನು ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡಬಾರ್ದು ಅಂತ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಕ್ತದೊತ್ತಡ ಎನ್ನುವಂತಹದ್ದು ನಮಗೆ ಹೇಗೆ ಆವರಿಸಿಕೊಳ್ತದೆ ಅಂತಲೇ ಗೊತ್ತಾಗುವುದಿಲ್ಲ. ದಿನದಿಂದ ದಿನಕ್ಕೆ ಅದು ನಮ್ಮ ದೇಹದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ನಂತರ ಮೀರಿದ ಹಂತಕ್ಕಾಗುವಾಗಷ್ಟೇ ನಮಗೆ ಗೊತ್ತಾಗುವುದು. ಹಾಗಿದ್ರೆ ಇದರಿಂದ ಆಗುವಂತಹ ಇದಕ್ಕೆ ಕಾರಣಗಳೆಲ್ಲ ಏನೆಲ್ಲ ಇದೆ ನೋಡಿ. ನಮ್ಮ ಮೇಯ್ನ್ ಈಗ ರಕ್ತದೊತ್ತಡ ಜಾಸ್ತಿ ಆಗಲಿಕ್ಕೆ ಕಾರಣಗಳು ನಾನು ಮೇಜರ್ ಆಗಿ ಈಗ ನಾವು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಪ್ರೈಮರಿ ಹೈಪರ್ ಟೆನ್ಷನ್ ಮತ್ತು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಪ್ರೈಮರಿ ಅಂದರೆ ಇದಕ್ಕೆ ಯಾವುದೋ ಒಂದು ನಿರ್ದಿಷ್ಟ ಕಾರಣ ಇಲ್ಲದೆ ಬಿ ಪಿ ಜಾಸ್ತಿ ಆಗುವಂಥದ್ದು ತನ್ನಷ್ಟಕ್ಕೆ, ಅದು ಬಹಳ ರೇರ್. ಸೆಕೆಂಡ್ರಿ ಅಂದರೆ ವಂಶವಾಹಿನಿಯಾಗಿಯೂ ಬರಲಿಕ್ಕೆ ಸಾಧ್ಯತೆ ವಂಶವಾಹಿನಿಯಾಗಿ ಸಾಮಾನ್ಯವಾಗಿ ಬರುವುದಿಲ್ಲ. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳಿದರೆ ಒಂದು ನಿರ್ದಿಷ್ಟವಾದ ಕಾರಣ ಇರ್ತದೆ. ಈಗ ನಮ್ಮ ದೇಹದಲ್ಲಿ ದೇಹದ ತೂಕ ಜಾಸ್ತಿ ಆದಾಗ ಹೈಪರ್ ಟೆನ್ಷನ್ ಇರ್ತದೆ. ದೇಹದಲ್ಲಿ ಬೊಜ್ಜು, ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೇವೆ, ಅದು ಜಾಸ್ತಿ ಆದಾಗ, ದೇಹದಲ್ಲಿ ನ್ಯಾಚುರಲಿ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದು ರಕ್ತನಾಳದ ಒಳಗಡೆ ಸೇರಿಕೊಳ್ತದೆ, ಪೆಡಸುಗೊಳ್ತದೆ. ಸೊ ರಕ್ತ ಹರಿಲಿಕ್ಕೆ, ಅದು ಸರಿಯಾಗಿ ಹರಿಲಿಕ್ಕೆ ಅದು ಅಡ್ಡಿ ಮಾಡ್ತದೆ. ಸುಗಮವಾದಂತಹ ರಕ್ತ ಸಂಚಾರಕ್ಕೆ ಅದು ತಡೆ ಮಾಡ್ತದೆ. ಆವಾಗ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಸೊ ಅಧಿಕ ರಕ್ತದೊತ್ತಡ, ಅಧಿಕ ದೇಹದ ತೂಕ, ದೇಹದಲ್ಲಿ ಹೆಚ್ಚಿದ ಕೊಬ್ಬಿನ ಪ್ರಮಾಣ ಮತ್ತು ಸ್ಮೋಕಿಂಗಿನಿಂದಲೂ ಸಹ, ಸ್ಮೋಕ್ ಮಾಡೋದ್ರಿಂದ ರಕ್ತನಾಳಗಳು ಪೆಡಸ್ಕೊಳ್ತದೆ, ಅದು ಕನ್ಸ್ಟ್ರಿಕ್ಟ್ ಆಗ್ತದೆ, ಇದು ಬ್ಲಡ್ ಪ್ರೆಷರ್ ಬರುವ ಸಾಧ್ಯತೆಗಳಿದೆ. ಯಾವುದೋ ಒಂದು ನಿರ್ದಿಷ್ಟ ಕಾರಣಗಳು, ಬೇರೆ ಬೇರೆ ಕಾರಣಗಳಿಂದ, ನಿದ್ರಾಹೀನತೆಗಳು, ಖಿನ್ನತೆ ಮತ್ತು ವರ್ಕ್ ಪ್ರೆಷರ್ ಅಂತ ಹೇಳ್ತೇವೆ ನಾವು. ಕೆಲಸದ ಮಾಡುವ ವಾತಾವರಣದಲ್ಲಿ ತುಂಬ ಪ್ರೆಷರ್ ಇದ್ದರೆ ಅದು ಟೆನ್ಷನ್, ಇಂಚಿನ ಟೆನ್ಷನ್ ಮಾರೆ ಅಂತೇಳಿ, ಕೆಲವೊಂದು ಈ ರೀತಿಯ ಒಂದು ಕೆಲಸದ ಒತ್ತಡದಿಂದಲೂ ಸಹ ಈ ಹೈಪರ್ ಟೆನ್ಷನ್ ಬರುವ ಸಾಧ್ಯತೆಗಳಿದೆ. ನಮ್ಮ ದೇಹ ಹೊರಗಿನ ಪ್ರೆಷರ್ಗಳಿಗೆ ತಡೆದುಕೊಳ್ಳಲಿಕ್ಕೆ ಆಗದಿದ್ದಾಗ ನಮ್ಮ ರಕ್ತದೊತ್ತಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಸಿಸ್ಟೋಲಿಕ್ ಹೈಪರ್ ಟೆನ್ಷನ್, ಡಯಾಸ್ಟೋಲಿಕ್ ಆಗಿದೆ ಅಂತೇಳಿ ಆದರೆ ಅದರಲ್ಲಿ ಏನಾದರೂ ಒಂದು ಕಾರಣ ಇದ್ದೇ ಇರ್ತದೆ. ಅದು ನೀವು ವೈದ್ಯರ ಬಳಿ ಹೋದರೆ ಅದಕ್ಕೆ ಯಾವ ಕಾರಣ ಅಂತೇಳಿ ಅವರು ಬೇರೆ ಬೇರೆ ರೀತಿಯ ಟೆಸ್ಟ್ಗಳು ಮಾಡ್ತಾರೆ. ನಿಮ್ಮ ಕೊಲೆಸ್ಟ್ರಾಲ್ ಇರ್ಬೋದು, ನಿಮ್ಮ ಲಂಗ್ ಫಂಕ್ಷನ್ ಟೆಸ್ಟ್ಗಳಿರ್ಬೋದು, ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ಗಳಿರ್ಬೋದು, ನಿಮಗೆ ಆಲ್ಕೋಹಾಲ್ ಇದೆಯಾ, ಸ್ಮೋಕಿಂಗ್ ಇದೆಯಾ, ಕಿಡ್ನಿ ಪ್ರಾಬ್ಲಮ್ಗಳೇನಿದೆಯಾ, ಕಿಡ್ನಿ ತೊಂದರೆಗಳಿಂದಲೂ ಬಿ ಪಿ ಜಾಸ್ತಿ ಆಗುವಂಥದ್ದು. ಕೆಲವೊಂದು ಹಾರ್ಮೋನುಗಳಿದೆ, ರಸದೂತಗಳಿದೆ, ಅದು ನಮ್ಮ ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡುವಂಥದ್ದು. ಕೆಲವೊಂದು ಹಾರ್ಮೋನುಗಳು ಕಿಡ್ನಿನಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಕೆಲವೊಂದು ಬೇರೆ ಒಂದು ಆರ್ಗನ್ಗಳಲ್ಲಿ ಆಗ್ತದೆ. ಸೊ ಅದರೆಲ್ಲವನ್ನು ವೈದ್ಯರು ನೋಡಿ ಕೂಲಂಕುಷವಾಗಿ ಪರಿಶೀಲಿಸಿ ವ್ಯಕ್ತಿಯ ಹೈಟು, ವೆಯ್ಟ್, ಅವನ ದೇಹದ ತೂಕ ಮತ್ತು ಅವನ ಎತ್ತರ ಮತ್ತು ಅವನ ಏಜು ಎಲ್ಲವನ್ನು ಕನ್ಸಿಡರ್ ಮಾಡಿ, ನಾರ್ಮಲಾಗಿ ಈಗ ಗರ್ಭಿಣಿ ಹೆಂಗಸರಿಗೆ ಗರ್ಭಾವಸ್ಥೆಯ ಸಮಯದಲ್ಲಿ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಬರುವುದು ಸಹಜ, ಡೆಲಿವರಿ ಆದಾಗ ಸರಿಯಾಗ್ತದೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತೇಳಿ ವೈದ್ಯರು ಕಂಡುಹಿಡಿತಾರೆ, ಅದಕ್ಕೆ ಪೂರಕವಾದ ಔಷಧಿಯನ್ನು ಕೊಡ್ತಾರೆ. ಒಂದೇ ಎಲ್ಲ ಪೇಷಂಟ್ಗಳಿಗೆ ಒಂದೇ ಔಷಧಿ ಅಂತ ಇರುವುದಿಲ್ಲ. ವ್ಯಕ್ತಿಯ ಹಿಸ್ಟ್ರಿ ತೆಗೆದುಬಿಟ್ಟು ಬೇಕಾದ ಔಷಧಿ ಕೊಟ್ಟು ಖಂಡಿತವಾಗಿ ಸಹ ಒಮ್ಮೆ ರಕ್ತದೊತ್ತಡ ಇದೆ ಅಂತ ಗೊತ್ತಾದ ಮೇಲೆ ಆಮೇಲೆ ನಿಯಂತ್ರಣ ತುಂಬ ಸುಲಭ. ಯಾಕೆ ಬಂದಿದೆ, ಈಗ ನಿಮ್ಮ ದೇಹದ ತೂಕ ಜಾಸ್ತಿ ಇದೆ ಅಂತ ಹೇಳಿದರೆ ವೈದ್ಯರು ಏನು ಹೇಳ್ತಾರೆ, ನಿಮ್ಮ ರೆಡ್ಯೂಸ್, ಈಗ 5.5 ಉದ್ದ ಇರುವ ಒಬ್ಬ ವ್ಯಕ್ತಿಗೆ ಅವನು 90 kg ಇದ್ದರೆ ಅವನ ಹೈಟಿಗೆ
ವೆಯ್ಟ್ ಜಾಸ್ತಿ ಇದೆ ಅಂತೇಳಿ. ನಿಮ್ಮ ವೆಯ್ಟ್ 20 kg ಕಡಿಮೆ ಮಾಡಿ ಅಂತ ಹೇಳಿದರೆ ನೀವು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಮಾಡಿ ನಿಮ್ಮ ದೇಹದ ತೂಕವನ್ನು ಮಾಡಿದರೆ ತಿನ್ನುವುದನ್ನು ಕಡಿಮೆ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಎಲ್ಲ ನಾಲಿಗೆ ದಾಸ ಆದರೆ ಹಲವಾರು ರೋಗಗಳು ಬರ್ತದೆ. ಇದನ್ನೆಲ್ಲ ಮಾಡಿದರೆ ಖಂಡಿತವಾಗಿ ಸಹ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ಈ ವಾರ ವಿಶ್ವ ಅಧಿಕಾರ ರಕ್ತದೊತ್ತಡ ದಿನ, ಇದರ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು. ಡಾಕ್ಟರ್, ಈಗ ಈ ರೋಗ ಲಕ್ಷಣಗಳು ಹೇಗೆ ಬರ್ತದೆ, ಏನೆಲ್ಲ ತೊಂದರೆ ಕೊಡ್ತದೆ ಎಲ್ಲ ಹೇಳಿದ್ವಿ. ಈಗ ಈ ರೋಗದಿಂದ ನಮಗೆ ಹೇಳಿ ಗೊತ್ತಾಗುವಂತಹ ಲಕ್ಷಣಗಳೇನು, ಯಾವ ಪ್ರಾಥಮಿಕ ಲಕ್ಷಣಗಳಿಂದ ನಾವು ಇದನ್ನೆಲ್ಲ ತಿಳ್ಕೊಳ್ಬಹುದು, ಅಥವಾ ಹೇಗೆ ಇದರ ಬಗ್ಗೆ ಜಾಗೃತಿ ವಹಿಸಬಹುದು? ನೋಡಿ, ಸಾಮಾನ್ಯವಾಗಿ ರೋಗ ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿದಾಗ ತಲೆನೋವು ಬರುವಂಥದ್ದು. ನಿರಂತರವಾಗಿ ತಲೆನೋವು ಬಂದರೆ ನಿಮ್ಮ ಬಿ ಪಿಯನ್ನೊಮ್ಮೆ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸುಸ್ತಾಗುವುದು, ಯಾವುದೇ ಕೆಲಸಕ್ಕೆ ಹೋದ ಕೂಡಲೇ ಸುಸ್ತಾಗುವಂಥದ್ದು, ಮತ್ತು ಕಣ್ಣು ಮಂಜಾಗುವಂಥದ್ದು, ತಲೆ ಸುಸ್ತಾಗುವುದು, ಯಾವುದೇ ಕೆಲಸ ಮಾಡಲಿಕ್ಕೆ ನಿರಾಸಕ್ತಿ, ನಿದ್ರಾಹೀನತೆ, ನಿದ್ರೆ ಬರೋದಿಲ್ಲ, ಎದೆ ಬಡಿತ ಜಾಸ್ತಿ ಆಗುವುದು, ಇದೆಲ್ಲ ಒಂದು ಸಿಂಪಲ್ ಆಗಿರುವಂಥ ಒಂದು ಸಿಂಪ್ಟಮ್ಸ್ಗಳು. ನಿಮಗೆ ಈ ರೀತಿಯ ತೊಂದರೆಗಳಿದೆ, ಸುಸ್ತಾಗುವಂಥದ್ದು, ಎದ್ದು ಓಡಾಡಲಿಕ್ಕೆ ಆಗೋದಿಲ್ಲ, ಇಂಥ ಎಲ್ಲ ತೊಂದರೆಗಳು, ತಲೆನೋವು, ಯಾವಾಗ ನೋಡಿದ್ರು ತಲೆನೋವು, ನೀವು ವೈದ್ಯರ ಬಳಿ ಹೋದರೆ ಫಸ್ಟ್ ನಿಮ್ಮ ವೈದ್ಯರು, ಯಾವುದೇ ವೈದ್ಯರ ಬಳಿ ಹೋದರೆ ಫಸ್ಟ್ ನಿಮಗೆಲ್ಲ ಎಲ್ಲರಿಗೂ ಗೊತ್ತು, ಕೇಳುಗರಿಗೂ ಗೊತ್ತು, ವೀಕ್ಷಕರಿಗೂ ಗೊತ್ತು, ಫಸ್ಟ್ ನಿಮ್ಮ ನಾಡಿ ಬಡಿತವನ್ನು ನೋಡ್ತಾರೆ, ಮತ್ತು ನಿಮ್ಮ ರಕ್ತದ ಒತ್ತಡವನ್ನು ನೋಡ್ತಾರೆ, ಬಿ ಪಿಯನ್ನು ನೋಡ್ತಾರೆ. ಯಾಕೆ ಅಂತ ಹೇಳಿದರೆ ಹಲವಾರು ರೋಗಗಳಲ್ಲಿ ಬಿ ಪಿ ಜಾಸ್ತಿ ಆಗ್ತದೆ. ಸೊ ಬಿ ಪಿ ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗ, ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದ ಕೂಡಲೇ ವೈದ್ಯರಿಗೆ ಗೊತ್ತಾಗ್ತದೆ. ಒಬೇಸ್ ಇರುವಂತಹ, ದೇಹದ ತೂಕ ಜಾಸ್ತಿ ಇರುವಂಥದ್ದು, ಹೈ ಕೊಲೆಸ್ಟ್ರಾಲ್, ಸೆಂಟ್ರಲ್ ಒಬೇಸಿಟಿ ಅಂತ ನಾವು ಹೇಳ್ತೇವೆ, ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಶೇಖರಣೆ ಆಗುವಂಥದ್ದು, ಬೊಜ್ಜು ಬರುವಂಥದ್ದು, ಇದನ್ನೆಲ್ಲ ನೋಡಿದಾಗ ಅವನ ಪ್ರೊಫೆಷನ್ ಯಾವುದು, ಸ್ಮೋಕಿಂಗ್ ಇದೆಯಾ, ಇದೆಲ್ಲ ಹಿಸ್ಟ್ರಿ ನಾವು ತೆಗೆದುಕೊಂಡಾಗ ಈ ಸಿಂಪ್ಟಮ್ಸ್ಗಳ ಜೊತೆ ನಾವು ತಾಳೆ ಹಾಕ್ತೇವೆ. ಆಮೇಲೆ ಇದರಿಂದ ಬಂದಿರಬಹುದು ಅಂತೇಳಿ ಒಮ್ಮೆಗೆ ಚೆಕ್ ಮಾಡಿದ ಕೂಡಲೇ ನಾವು ನಿನಗೆ ಬಿ ಪಿ ಇದೆ, ಈ ಮೆಡಿಸಿನ್ ತಗೋಂತ ಯಾವ ವೈದ್ಯರು ಕೊಡೋದಿಲ್ಲ. ಅವನನ್ನು ಪುನಃ ಕರೆದಿರ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಅರ್ಧ ಗಂಟೆ ಬಿಟ್ಟು ಪುನಃ ಚೆಕ್ ಮಾಡ್ತಾರೆ. ಕನ್ಸಿಸ್ಟೆಂಟಾಗಿ ಅವನಿಗೆ ಈ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಏನು ಹೇಳಿದೆ ಅದು ಜಾಸ್ತಿ ಇದೆ ಅಂತೇಳಿ ಆದರೆ ಮತ್ತೆ ಬೇರೆ ಬೇರೆ ಆರ್ಗನ್ಗಳಂತ ನಾವು ಹೇಳ್ತೀವಿ. ಈಗ ECG ಮಾಡ್ತಾರೆ, ಈಕೋ ಮಾಡ್ತಾರೆ, ಕಣ್ಣಿನ ಟೆಸ್ಟ್ ಮಾಡಿಸ್ತಾರೆ, ಕಿಡ್ನಿ ಫಂಕ್ಷನ್ ಟೆಸ್ಟ್ ನೋಡ್ತಾರೆ. ಅವಾಗೆಲ್ಲ ಒಂದು ಐಡಿಯಾ ಬರ್ತದೆ, ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಸಮಯದಿಂದ ಅವನಿಗಿದೆ, ಸ್ಮೋಕಿಂಗ್ ಇದೆಯಾ, ಇದೆಲ್ಲ ನೋಡಿ ಅವನ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಪೂರಕವಾದ ರಕ್ತ ಪರೀಕ್ಷೆಗಳನ್ನು ಮಾಡ್ತಾರೆ, ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಸೊ ಎಲ್ಲವನ್ನು ನೋಡಿ ಹೃದಯದ ಸೈಜು, ಹೃದಯದ ಮೇಲೆ ಉಂಟಾದ ಪರಿಣಾಮಗಳನ್ನೆಲ್ಲ ನೋಡಿ ರೋಗಿಯ ದೇಹದ ತೂಕಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಅವನಿಗೆ ಬೇಕಾದಂಥ ಔಷಧಿ ಕೊಟ್ಟು ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಲಕ್ಷಣಗಳು ಗೊತ್ತಾದ ನಂತರ ಅದನ್ನು ನಾವು ನಿಯಂತ್ರಣ ಮಾಡಲೇಬೇಕು. ಹೇಗೆಲ್ಲ ನಿಯಂತ್ರಣ ಮಾಡಬಹುದು? ರಕ್ತದ ಒತ್ತಡವನ್ನು ಬೇಸಿಕಲಿ ನಾವು 3 ಹಂತಗಳಾಗಿ, ಒಂದು ಮೆಡಿಸಿನ್ನಿಂದ, ಮತ್ತೊಂದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು, ಬೇಸಿಕಲಿ ಆಗಬೇಕಾದ್ದು ನಮ್ಮ ಲೈಫ್ ಸ್ಟೈಲ್ ಚೇಂಜು, ಇನ್ನೊಂದು ಆಹಾರದ ನಿಯಂತ್ರಣ, ಮೂರನೇದು ಮೆಡಿಸಿನ್ ಯಾವತ್ತು ಕೊನೆಯದಾಗಿ ಮದ್ದು. ಮೆಡಿಸಿನ್ ಮೊದಲು ನಮ್ಮ ಪ್ರಯತ್ನ. ಖಂಡಿತವಾಗಿ ಸರ್, ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು. ಈಗ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ, ನಾವು ಕೂತಲ್ಲೇ 10 ರಿಂದ 12 ಗಂಟೆಗಳ ಕಾಲ ಕೂತೇ ಕೆಲಸ ಮಾಡುವಂಥದ್ದು, ಯಾವುದೇ ವಾಕಿಂಗ್ ಇಲ್ಲ, ಸೈಕ್ಲಿಂಗ್ ಇಲ್ಲ, ಯಾವುದೇ ದೈಹಿಕ ಪರಿಶ್ರಮ ಇರುವಂಥ ಯಾವುದೇ ಕೆಲಸ ಮಾಡಲ್ಲ. ಸಾಧಾರಣವಾಗಿ ಕಂಪ್ಯೂಟರಲ್ಲಿ ಅಥವಾ ಇನ್ನಿತರ ಕೂತು ಕೆಲಸ ಮಾಡುವವರಿಗೆ ಆರೋಗ್ಯದ ಒಂದು ಮಾತು ಹೇಳ್ತಾರೆ, ಅವರು ಕನಿಷ್ಠ ಅರ್ಧ ಮುಕ್ಕಾಲು ಗಂಟೆಗಾದರೂ ಒಮ್ಮೆ ಎದ್ದು ಓಡಾಡಿ ಬಂದು ಮತ್ತೆ ಪುನಃ ಕೆಲಸ ಮಾಡಬೇಕು, ವಾಶ್ ಮಾಡ್ಕೋಬೇಕು, ಓಡಾಡಬೇಕು, ಮೂಮೆಂಟ್ ಇರಬೇಕು ಅಂತ ಹೇಳಿ. ಈಗ ಅಂದರೆ ದೇಹದ ರಕ್ತ ಚಲನೆ ಮತ್ತು ದೇಹದ ಓಡಾಡುವಿಕೆ ಸರಿಯಾಗಿ ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಬಿರುಸುನಾಡಿಗೆ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೇವೆ. ಎಲ್ಲ ವೈದ್ಯರ ಹತ್ರ ಹೋದರೂ ಹೇಳೋದಷ್ಟೇ, ನಿಮ್ಗೆ ಯಾವುದೇ ರೋಗ ಬರಬಾರ್ದಾ, ದಿನಕ್ಕೆ ಒಂದು ಅರ್ಧ ಗಂಟೆ ನೀವು ಬ್ರಿಸ್ಕ್ ವಾಕಿಂಗ್, ಬಿರುಸುನಾಡಿಗೆ ಅಂತ ಕೈ ಕಾಲನ್ನು ಬೀಸ್ಕೊಂಡು ನೇರವಾಗಿ ನಡೆಯುವಂಥದ್ದು. ನೀವು ಅರ್ಧ ಗಂಟೆಗಳ ಕಾಲ, 30 ರಿಂದ 45 ನಿಮಿಷಗಳ ಕಾಲ ಬಿರುಸು ನಡಿಗೆ ಮಾಡಿದರೆ ಏನಿಲ್ಲ ಅಂದರೂ ಒಂದು 300 ರಿಂದ 400 ಕ್ಯಾಲೋರಿಯಷ್ಟು ಶಕ್ತಿಯನ್ನು ವ್ಯಯಿಸಲಿಕ್ಕೆ ಆಗ್ತದೆ, ಬೊಜ್ಜನ್ನು ಕರಗಿಸಿಕೊಳ್ಳೋದು. ಯಾಕೆಂದರೆ ನಮ್ಮ ದೇಹಕ್ಕೆ ಒಬ್ಬ ಮನುಷ್ಯನಿಗೆ 2500, ಗಂಡಸರಿಗಾದರೆ 2500 ಕ್ಯಾಲರಿ ಬೇಕು, ಹೆಂಗಸರಿಗಾದರೆ 2200 ಕ್ಯಾಲರಿ ಬೇಕು. ಪ್ರೆಗ್ನೆಂಟ್ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ ಜಾಸ್ತಿ ಬೇಕಾಗ್ತದೆ. ನಾವು ತಿನ್ನುವಾಗ 2500 ಕ್ಯಾಲರಿ ಲೆಕ್ಕ ಮಾಡಿ ತಿನ್ನೋದಿಲ್ಲ, ನಾವು 3000-4000 ಕ್ಯಾಲರಿನೂ ತಿಂತೇವೆ. ನಾವು 3 ಹೊತ್ತು ಊಟ ಮಾಡೋರು 4 ಹೊತ್ತು ಕೊಟ್ಟರು ತಿನ್ನೋಕ್ಕೆ ರೆಡಿ ಇದ್ದೇವೆ ನಮ್ಮ ಜನರು, ನಾವೆಲ್ಲರೂ ತಿಂತೇವೆ, ಇನ್ಕ್ಲೂಡಿಂಗ್ ಮೀ. ಆದರೆ ತಿನ್ನೋದಕ್ಕೆ ಬೇಡ ಅಂತ ಹೇಳಲ್ಲ, ಆ ತಿಂದದ್ದನ್ನು ಅದು ವಿಧಾನವೂ ಗೊತ್ತಿರಬೇಕು. ಬರೀ ತಿಂದರೆ ಸಾಲದು, ತಿಂದ ನಂತರ ಜಾಸ್ತಿ ಆದಂಥ, ನೀವು 2500 ಕ್ಯಾಲರಿ ತಿಂದರೆ ಪರವಾಗಿಲ್ಲ, ನೀವು ಲೆಕ್ಕಕ್ಕಿಂತ ಜಾಸ್ತಿ, ಅಷ್ಟು ನಮ್ಮ ದೇಹದ ದೈನಂದಿನ ಖರ್ಚಿಗೆ ಬೇಕಾಗ್ತದೆ ಅಷ್ಟು ಕ್ಯಾಲರಿ. ನೀವು 3500 ಕ್ಯಾಲರಿ ತಿನ್ನೋದು, ಇದ್ದ ಬದ್ದ ಸ್ವೀಟುಗಳನ್ನು ಎಲ್ಲವನ್ನೂ ತಿಂತೀರಾ,
ಮತ್ತು ಎಕ್ಸಸೈಸ್ ಮಾಡಲ್ಲ, ಹೆಚ್ಚಾದಕ್ಕ ಏನಾಗ್ತದೆ, ಕ್ಯಾಲರಿ ಏನಾಗ್ತದೆ, ಕೊಬ್ಬಾಗಿ ಕನ್ವರ್ಟ್ ಆಗ್ತದೆ. ಕೊಬ್ಬಾಗಿ ನಮ್ಮ ಲಿವರ್ಗಳಲ್ಲಿ, ನಮ್ಮ ಹೊಟ್ಟೆಯ ಸುತ್ತ, ಭುಜದ ಸುತ್ತ, ಎಲ್ಲ ಕಡೆ, ಸೊಂಟದ ಸುತ್ತ ಎಲ್ಲ ಶೇಖರಣೆ ಆಗ್ತದೆ. ಒಂದು ದೇಹದಲ್ಲಿ ಬೊಜ್ಜು ಶೇಖರಣೆ ಆದ ಕೂಡಲೇ ಬಿ ಪಿ ಜಾಸ್ತಿ ಆಗ್ತದೆ, ರಕ್ತನಾಳದ ಒಳಗಡೆ ಸೇರಿಕೊಳ್ತದೆ, ತೊಂದರೆಗಳಾಗ್ತದೆ. ಸೊ ನೀವು ಅಟ್ಲೀಸ್ಟ್ ದಿನಕ್ಕೆ 2500-3000 ಕ್ಯಾಲರಿ ತಗೊಂಡ್ರೆ 500 ಎಕ್ಸ್ಟ್ರಾ ಕ್ಯಾಲರಿಯನ್ನು ನೀವು ಬರ್ನ್ ಮಾಡಲೇಬೇಕು. ಅರ್ಧ ಗಂಟೆಗಳ ಕಾಲ 45 ಮಿನಿಟ್ಸ್ ನೀವು ಬ್ರಿಸ್ಕ್ ವಾಕಿಂಗ್ ಮಾಡಿ, ಖಂಡಿತವಾಗಿ ನಿಮ್ಮ ಕ್ಯಾಲರಿ ಕರಗ್ತದೆ, ನೀವು ಹೆಲ್ದಿಯಾಗಿ ಇರ್ತೀರ. ಇನ್ನು ಸೈಕ್ಲಿಂಗ್ ಅಷ್ಟೇ ಒನ್ ಆಫ್ ದಿ ಬೆಸ್ಟ್ ಎಕ್ಸಸೈಸ್. ಯಾಕಂತ ಹೇಳಿದರೆ ಸೈಕ್ಲಿಂಗ್ ಮಾಡೋದು ತಲೆಯಿಂದ ಕಾಲು ಬೆರಳಿನವರೆಗೆ, ಹೆಡ್ ಟು ಟು ಅಂತ ಹೇಳ್ತೇವೆ, ಕಂಪ್ಲೀಟ್ ಎಕ್ಸಸೈಸ್. ನಿಮ್ಮ ಬೋನ್ಗಳು ಸ್ಟ್ರಾಂಗ್ ಆಗ್ತದೆ, ಆಸ್ಟಿಯೋಪೋರೋಸಿಸ್, ನೀವು ಬಿಸಿಲಲ್ಲಿ ಹೋದಾಗ ವೈಟಮಿನ್ ಡಿ ಸಿಗ್ತದೆ, ನಿಮ್ಮ ಸ್ನಾಯುಗಳೆಲ್ಲ ಸ್ಟ್ರಾಂಗ್ ಆಗ್ತದೆ, ನಿಮ್ಮ ಮಸಲ್ಸ್ಗಳೆಲ್ಲ ಸ್ಟ್ರಾಂಗ್ ಆಗ್ತದೆ, ಹಾರ್ಟ್ ಫಂಕ್ಷನ್ ಜಾಸ್ತಿ ಆಗ್ತದೆ, ಬ್ರೈನಿಗೆ ರಕ್ತ ಸಪ್ಲೈ ಜಾಸ್ತಿ ಆಗ್ತದೆ, ಡಿಮೆನ್ಷಿಯಾ ಆಗುವಂಥದ್ದು, ಆಲ್ಝೈಮರ್ಸ್ ಡಿಸೀಸು, ಈ ಪಾರ್ಕಿನ್ಸನ್ಸ್ ಡಿಸೀಸ್, ಸುಮಾರು ರೋಗಗಳೆಲ್ಲ ಇರ್ತದೆ, ನರ ರೋಗಗಳೆಲ್ಲ ಬರುವ ಸಾಧ್ಯತೆ ಕಡಿಮೆ. ದಿನಕ್ಕೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಸೈಕ್ಲಿಂಗ್, ವಾರದಲ್ಲಿ 5 ಗಂಟೆಗಳ ಕಾಲ ನೀವು ಸೈಕ್ಲಿಂಗ್ ಮಾಡಿದರೆ ಯಾವುದೇ ರೋಗ ನಿಮಗೆ ಬರೋದಿಲ್ಲ. ಯಾಕೆಂದರೆ ಇಟ್ ಈಸ್ ಅ ಕಂಪ್ಲೀಟ್ ಎಕ್ಸಸೈಸ್. ಸ್ವಿಮ್ಮಿಂಗ್ ಮತ್ತು ಸೈಕ್ಲಿಂಗ್ ಅನ್ನೋದು ಬಹಳ ಕಂಪ್ಲೀಟ್ ಆದ ಎಕ್ಸಸೈಸ್. ಪ್ರತಿಯೊಂದು ದೇಹದ ಅಂಗಗಳಿಗೂ ನಿಮ್ಮ ಲಂಗ್ಸ್ ಫಂಕ್ಷನ್ ಜಾಸ್ತಿ ಆಗ್ತದೆ. ಲಂಗ್ ತುಂಬ ಒಳ್ಳೆಯದಾಗಿ ಕೆಲಸ ಮಾಡಿ, ಅದಕ್ಕೆ ಒತ್ತಡ ಬಿದ್ದಾಗ ಅದು ಜಾಸ್ತಿ ಕೆಲಸ ಮಾಡ್ತದೆ. ಹಾರ್ಟು, ಲಂಗ್ಸು, ಸ್ನಾಯುಗಳು, ಮೂಳೆಗಳು, ಎಲುಬುಗಳು ಎಲ್ಲವೂ ಸಹ ಕಂಪ್ಲೀಟಾಗಿ ಒಂದು ರೀತಿಯ ಬೊಜ್ಜು ಕರಗ್ತದೆ, ದೇಹದಲ್ಲಿ ಎಕ್ಸಸ್ ಇರುವಂಥ ಬೊಜ್ಜುಗಳು ಕರಗ್ತದೆ. ಸೊ ಇದನ್ನು ನೀವು ಮಾಡಿ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು. ಇದನ್ನು ಬಿಟ್ಟು ನೀವು 24 ಗಂಟೆಗಳಲ್ಲಿ 18 ಗಂಟೆ ಕಂಪ್ಯೂಟರ್ ಮುಂದೆ ಕೂರೋದು, ರಾತ್ರಿ 12 ಗಂಟೆಗೆ ಹೋಗಿ ಏನೋ ಒಂದು ತಿಂದ ಶಾಸ್ತ್ರ ಮಾಡಿ ಮಲಗೋದು, ಮತ್ತು ಬೆಳಿಗ್ಗೆ 12 ಗಂಟೆಗೆ ಹೇಳೋದು, ಈ ರೀತಿ ಮಾಡಿದರೆ ನಿಮ್ಮ ದೇಹ ರೋಗ ರುಜಿನಗಳ ಹಂದರ ಆಗ್ತದೆ. ನಿಮಗೆ ಇಲ್ಲಬಲ್ಲದ ರೋಗಗಳೆಲ್ಲ ಬರ್ತದೆ, ಡಯಾಬಿಟೀಸು ಬರ್ತದೆ, ಹೈಪರ್ ಟೆನ್ಷನ್ ಬರ್ತದೆ, ಹಾರ್ಟ್ ಅಟ್ಯಾಕ್ 30 ವರ್ಷದಲ್ಲಿ ಆಗ್ತದೆ. 35 ವರ್ಷ ಆಗುವಾಗ ನೀವು ವೈಕುಂಠ ಸಮಾರಾಧನೆ ಮಾಡಬೇಕಾಗತ್ತೆ. ಇದು ವಾಸ್ತವ, ಈಗಿನ ವಾಸ್ತವ. ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಎಲ್ಲ ಸಣ್ಣ ಪ್ರಾಯದಲ್ಲಿ ಬರಬಾರದ ರೋಗಗಳೆಲ್ಲ ಬರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ತಡೆದುಕೊಳ್ಬೇಕು. ಲೈಫ್ ಸ್ಟೈಲ್ ಆದಮೇಲೆ ನಮ್ಮ ಫುಡ್ಡು, ಸೆಕೆಂಡ್ ಒನ್ ಆಹಾರ. ನಾವು ತಿನ್ನುವ ಆಹಾರಗಳ ಮೇಲೆ ನಮಗೆ ಒಂದು ನಿಯಂತ್ರಣ ಇರಬೇಕು. ನಾವು ನಾಲಿಗೆ ದಾಸಾಗಿ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು, ಕಂಟ್ರೋಲ್ ಇರಬೇಕಾಗುತ್ತೆ. ಕೊಬ್ಬು ಜಾಸ್ತಿ ಇರುವಂಥ ಐಟಮ್ಗಳನ್ನು ಬಿಡಬೇಕಾಗತ್ತೆ. ಆದಷ್ಟು ಫ್ರೆಶ್ ತರಕಾರಿ, ಹಣ್ಣು, ಹಂಪಲುಗಳನ್ನು ನಾವು ಸೇವಿಸಬೇಕಾಗತ್ತೆ. ಜಂಕ್ ಫುಡ್ಗಳನ್ನು, ದಿಢೀರ್ ಆಹಾರ. ಈಗ ನಮ್ಮಲ್ಲಿ ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದರೆ, ಎಲ್ಲ ಮಕ್ಕಳು ಜಂಕ್ ಫುಡ್ಗಳಲ್ಲಿ ಲೇಸು, ಬರ್ಗರ್, ಪಿಜ್ಜಾ ಇಂಥದ್ದೇ ತಿನ್ನುವಂಥದ್ದು, ದಿಢೀರ್ ಆಹಾರಗಳು. ರೋಡ್ ಸೈಡಲ್ಲಿ ಜಂಕ್ ಫುಡ್ಗಳು ಎಷ್ಟು ಸಿಗ್ತದೆ, ಅದನ್ನೇ ನಮಗೆ ಇಷ್ಟ ಆಗುವಂಥದ್ದು. ಬಹಳ ಟೇಸ್ಟ್ ಇರ್ತದೆ, ಕೊಬ್ಬು, ಕ್ಯಾಲರೀಸ್ ಎಲ್ಲ ಜಾಸ್ತಿ ಇರ್ತದೆ, ಲವಣಗಳೆಲ್ಲ ಜಾಸ್ತಿ ಇರ್ತದೆ, ಕ್ಯಾಲರಿ ತುಂಬ ಇರ್ತದೆ. ನೀವು 500 ಕ್ಯಾಲರಿಯನ್ನು ಒಂದು ಮ್ಯಾಗಿ ತಿಂದರೆ ನಿಮಗೆ ಸಿಗ್ತದೆ ಬರ್ಗರ್. ಅದನ್ನು ನೀವು ಕರಗಿಸಲಿಲ್ಲ ಅಂದರೆ ಏನಾಗ್ತದೆ, ದೇಹದಲ್ಲಿ ಶೇಖರಣೆ ಆಗ್ತದೆ. ಸೊ ಇಂತಹ ದಿಢೀರ್ ಜಂಕ್ ಆಹಾರಗಳನ್ನು ಬಿಟ್ಟುಬಿಡಿ. ಫ್ರೆಶ್ ಆಗಿರುವಂಥ ತರಕಾರಿ, ಹಣ್ಣು, ಹಂಪಲುಗಳನ್ನು ತಿನ್ನಿ. ಆವಾಗ ನಮ್ಮ ಆಹಾರದಲ್ಲಿ ಅಟ್ಲೀಸ್ಟ್ 30% ಫೈಬರ್ ಇರಬೇಕು, ನಾರಿಯುಕ್ತ ಆಹಾರ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಗಳೆಲ್ಲ ಮಾಡಿದ್ದಾರೆ, ಗೆಡ್ಡೆ ಗೆಣಸೆಲ್ಲ ಹಸಿಯಾಗಿ ತಿಂತಾಯಿದ್ರು. ಅದರಲ್ಲಿ ನಾರು ಇರ್ತದೆ, ಅದರಲ್ಲಿ ಕ್ಯಾಲರಿ ಇಲ್ಲ, ಹೊಟ್ಟೆ ತುಂಬುತ್ತದೆ, ಮತ್ತೆ ತಿನ್ನಬೇಕಂತ ಅನಿಸಲ್ಲ. ಈಗ ನಾವು ತಿನ್ನೋದರಲ್ಲಿ ಬರೀ ಜಂಕ್ ಇದೆ, ಅದರಲ್ಲಿ ನಾರು ಇಲ್ಲ. ಎಷ್ಟು ತಿಂದರೂ ಸಾಕಾಗೋದಿಲ್ಲ ನಮಗೆ. ನೂಡಲ್ಸ್ ಕೊಟ್ಟರೆ ನಾವು 3-4 ಪ್ಲೇಟ್ ನೂಡಲ್ಸ್ ತಿನ್ನೋದಿಲ್ಲ. ಗೋಬಿ ಮಂಚೂರಿ ಒಬ್ಬೊಬ್ಬ 4 ಪ್ಲೇಟ್ ತಿಂತಾನೆ. ತಿನ್ನಷ್ಟು ಮತ್ತಷ್ಟು ತಿನ್ನಬೇಕಂತ ಅನ್ನಿಸುವಂತಹ ತಿಂಡಿಗಳನ್ನು ಈ ರೀತಿ ಮಾಡೋದ್ರಿಂದ ಅದರ ಒಂದು ರೀತಿಯಲ್ಲಿ ಅದರ ಟೇಸ್ಟ್ ಮೇಕರ್ಗಳೆಲ್ಲವೂ ಅದು ಅಫೀಮಿನ ಹಾಗೆ, ತಿಂದರೆ ಮತ್ತೆ ತಿನ್ನಬೇಕು ಅಂತ. ಈ ಸೋಡಿಯಂ, ಲವಣ ಜಾಸ್ತಿ ಇರೋದರಲ್ಲಿ ಈ ಸೋಡಿಯಂ ನಮ್ಮ ದೇಹದಲ್ಲಿ ರಿಟೈನ್ ಆಗ್ತದೆ. ನಾವು ತಿನ್ನುವ ಆಹಾರದಲ್ಲಿ ಉಪ್ಪು ಕಡಿಮೆ ಮಾಡಬೇಕು ಬಿ ಪಿ ಇದ್ದರೆ ಅಂತ ಹೇಳ್ತಾರಲ್ಲ, ಈ ಸೋಡಿಯಂ ರಿಟೈನ್ ಆದಾಗ ಬಾಡಿನಲ್ಲಿ ಅಧಿಕ ಸೋಡಿಯಂ ಸೇವನೆ ಆದಾಗ ಮತ್ತಷ್ಟು ನೀರು ಕುಡಿಬೇಕಂತ ಅನಿಸ್ತದೆ, ಮತ್ತಷ್ಟು ಫ್ಲೂಯಿಡ್ ರಿಟೈನ್ ಆಗ್ತದೆ, ಬಿ ಪಿ ಜಾಸ್ತಿ ಆಗ್ತದೆ. ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಸೊ ಆದಷ್ಟು ಎಕ್ಸಸೈಸ್ ಮಾಡಿ ನಿಮ್ಮ ಆಹಾರದ ಮೇಲೆ ನಿಯಂತ್ರಣ ಇರಲಿ. ನೀವು ತಿನ್ನುವ ಆಹಾರ, ವೈದ್ಯರು ಹೇಳ್ತಾರೆ ನೀವು ಯಾವುದು ಅವಾಯ್ಡ್ ಮಾಡಬೇಕು, ಯಾವುದು ತಿನ್ನಬೇಕು ಅಂತೇಳಿ, ಅದನ್ನೇ ನೀವು ಫಾಲೋ ಮಾಡಿದರೆ ಆಯಿತು. ವೆರಿ ಸಿಂಪಲ್. ಅಷ್ಟು ಮಾಡಿದರೆ ನಿಮ್ಮ ಹೈಪರ್ ಟೆನ್ಷನನ್ನು ಯಾವುದೇ ಮೆಡಿಸಿನ್ ಇಲ್ಲದೆ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಮೆಡಿಸಿನ್ ಇಲ್ಲದೆ ನಿಮ್ಮ ಬೊಜ್ಜನ್ನು ಕರಗಿಸಿ ನಿಮ್ಮ ದೇಹದ ತೂಕವನ್ನು ಕಂಟ್ರೋಲ್ ಮಾಡಿ ನೀವು ತಿನ್ನುವ ಆಹಾರದ ಮೇಲೆ ನಿಯಂತ್ರಣ ಇದ್ದರೆ ನಿಮಗೆ ಖಂಡಿತವಾಗಿ ಸಹ 100 ವರ್ಷಗಳ ಕಾಲ ಬದುಕ್ಬೋದು. ಇಲ್ಲ ಅಂತೇಳಿ ಆದರೆ ನೀವು 30-40 ಆಗುವಾಗಲೇ ನೀವು ಸುಸ್ತಾಗ್ತೀರಾ, ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಮತ್ತೆ ಅದು ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗ್ತದೆ. ಇದು ತೊಂದರೆ. ಕೊನೆಯದಾಗಿ ಔಷಧಿ ಕಂಟ್ರೋಲಿಗೆ ಬರುವಂಥದ್ದು. ಇದು ಎರಡರಲ್ಲಿ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ಔಷಧಿಯನ್ನು ಕೊನೆ ಲಾಸ್ಟ್ ರಿಸಾರ್ಟ್ ಆಗಿ ಇರಬೇಕು. ಇದು ಏನಾಗಿದೆ, ನಾವು ವೈದ್ಯರು ನೀವು ಬೆಳಿಗ್ಗೆ ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ, ಸೈಕ್ಲಿಂಗ್ ಮಾಡಿ ಕಾಲು ನೋವು, ಗಂಟು ನೋವು, ಮತ್ತು ನೀವು ವಾಕಿಂಗ್ ಮಾಡಿ, ಅಯ್ಯೋ ಬೆಳಿಗ್ಗೆ ಮಳೆ ಬರ್ತದೆ. ನಿಮ್ಮ ಹತ್ರ ಒಂದು ಮಾತಿದೆ, ಒಬೆಸಿಟಿ ರನ್ಸ್ ಇನ್ ಡಸಂಟ್ ರನ್ ಇನ್ ಫ್ಯಾಮಿಲಿ, ನೋಬಡಿ ರನ್ಸ್ ಇನ್ ದ ಫ್ಯಾಮಿಲಿ. ಅಂದರೆ ಬೊಜ್ಜು ಒಂದು ಫ್ಯಾಮಿಲಿಯಲ್ಲಿ ಪಾರಂಪರಿಕವಾಗಿ ಒಂದು ವಂಶದಿಂದ ಬರುವುದಿಲ್ಲ, ನಿಮ್ಮ ವಂಶದಲ್ಲಿ ಯಾರೂ ನಡೆಯೋದೇ ಇಲ್ಲ ಅಂತೇಳಿ ಒಂದು ಮಾತಿದೆ. ನೀವು ನಿರಂತರವಾಗಿ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು.
ನಮಗೇನು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಸೈಕ್ಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಿಮ್ಮಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ತುಂಬ ಲೇಜಿ ಸೋಮಾರಿಗಳು. ಹೀಗೆ ಆದರೆ ನಮಗೆಲ್ಲ ರೋಗಗಳು ಬರ್ತದೆ. ಅದು ಬಿಟ್ಬಿಟ್ಟು ನೀವು ಡಾಕ್ಟ್ರ್ 5 ಮಿಲಿಗ್ರಾಮ್ ಮಾತ್ರೆ ಕೊಟ್ಟರೆ ನೀವು 20 ಮಿಲಿಗ್ರಾಮ್ 10 ಮಿಲಿಗ್ರಾಮ್ ಮಾತ್ರೆ ತಗೊಂಡು ನನಗೆ ಬಿ ಪಿ 2 ದಿವಸದಲ್ಲಿ ಕಡಿಮೆ ಆಯಿತು ಅಂತ ಹೇಳಿದರೆ ನೀವು ಮಾಡುವಂಥ ಕೆಲಸ ಅತ್ಯಂತವಾದಂಥ ಒಂದು ಮೂರ್ಖತನದ ಪರಮಾವಧಿ ಕೆಲಸ. ನಿಮ್ಮ ದೇಹದ ಬೊಜ್ಜನ್ನು ಕರಗಿಸ್ತದೆ. ಸಿಕ್ಕಿದ್ದನ್ನೆಲ್ಲ ತಿಂದು ನೀವು 50 ಮಿಲಿಗ್ರಾಮ್ ಮಾತ್ರೆ ತಿಂದರೂ ಸಹ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರಲಿಕ್ಕಿಲ್ಲ. ಅದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ನೀವೇ ವೈದ್ಯರಾಗಬೇಡಿ, ನೀವೇ ಔಷಧಿಯನ್ನು ಬದಲಾಯಿಸಬೇಡಿ. ವೈದ್ಯರು ಏನು ಸೂಚನೆ ಕೊಡ್ತಾರೆ, ಕಾಲಕ್ಕೆ ಕೆಲವೊಂದು ಇನ್ವೆಸ್ಟಿಗೇಷನ್ ಹೇಳ್ತಾರೆ. ನನಗೇನು ಆಗೋದಿಲ್ಲ ಡಾಕ್ಟ್ರೆ, ಯಾಕೆ ಸುಮ್ಮನೆ ಎಕ್ಸ್ರೇ ತೆಗೆಯೋದು, ಯಾಕೆ ಹಾರ್ಟ್ ಚೆಕ್ ಮಾಡಬೇಕು ಅಂತ ನೀವು ರೋಗಿಗಳು ಕೇಳ್ತಾರೆ. ನನ್ನ ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಹೈಪರ್ ಟೆನ್ಷನಲ್ಲಿ ಪ್ರತಿ ತಿಂಗಳಿಗೆ ನಾನೊಂದು 25 ಹೈಪರ್ ಟೆನ್ಷನ್ ರೋಗಿಗಳನ್ನು, ಡಯಾಬಿಟಿಸ್ ರೋಗಿಗಳನ್ನು ನಾನೇ ಡಯಾಗ್ನೋಸ್ ಮಾಡ್ತೇನೆ. ಹಲ್ಲು ಕೀಳಲಿಕ್ಕೆ ಬರುವಾಗ ನಾನು ಕೇಳ್ತೇನೆ, 40 ವರ್ಷ ಆದ ನಂತರ ನಾನು ಪ್ರತಿಯೊಬ್ಬರಿಗೂ ಬಿ ಪಿ ಶುಗರ್ ಟೆಸ್ಟ್ ಮಾಡದೆ ನಾವು ಹಲ್ಲು ಕೀಳೋದಿಲ್ಲ. ಕೇಳ್ತೇವೆ, ಬಿ ಪಿ ಇದೆಯಾ, ಶುಗರ್ ಇದೆ? ಇಲ್ಲ ಡಾಕ್ಟ್ರೆ, ನನಗೇನಿಲ್ಲ, ನಾನು ಹುಷಾರಿದ್ದೆ, ನೀವು ಹೆದರಬೇಡಿ ತೆಗೀರಿ ಅಂತ ರೋಗಿಗಳೇ ನಮಗೆ ಧೈರ್ಯ ಹೇಳೋದು. ಈಗ ದಾಲ ಪೊಡಿ ಪೊಡಿಸಿ ಕುಳಿದೆಪ್ಪಲೆ ದಾಲಾಪುಜ್ಜಿ ಇದೆ, ದಾಲಾಪುಜ್ಜಿ ಅಂತ ಹೇಳಿ ನಾನು ಹೇಳಿದೆ, ನಾನು 20 ವರ್ಷ ಆಂಡು ಕುಳಿದೆಪ್ಪಣ ಎಂಕ ದಾಲ ಪೊಡಿಗೆಜ್ಜಿ ಈರೇ ಬೋಡಾತ ಬಣ್ಪಣ ಅಂತೇಳಿ. ಮತ್ತೆ ನೋಡುವಾಗ ರ್ಯಾಂಡಮ್ ಬ್ಲಡ್ ಶುಗರ್ 450. ಡಾಕ್ಟ್ರೆ ಈರ್ಪಣ್ಣ ಕರೆಕ್ಟು, ಶುಗರ್ ಜಾಸ್ತಿ ಉಂಟು, ಅವು ಕೋಡೆಯಾನ ಒಂಜಿ 2 ಜಿಲೇಬಿ ತಿಂದೆ ಅಂತ. ನಾನು ಹೇಳಿದೆ, 2 ದಿವಸ 4 ಜಿಲೇಬಿ ತಿಂದರೆ ನಿಮಗೆ ಡಯಾಬಿಟಿಸ್ ಬರೋದಿಲ್ಲ, ಹೋಗು ವೈದ್ಯರ ಬಳಿ ಅಂತೇಳಿ. ಬಿ ಪಿ ನೋಡಿದಾಗ ಅವನಿಗೆ 200/110. ನಮಗೆ ಅದು ಹೇಗೆ ಡಾಕ್ಟ್ರೆ ನನಗೆ ಬಿ ಪಿ ಬರ್ತದೆ ಅಂತ ಮತ್ತೆ ಹೇಳ್ತಾನೆ. ಇದು ವಾಸ್ತವ. ಒಂದು ತಿಂಗಳಲ್ಲಿ 20 ರಿಂದ 25 ಡಯಾಬಿಟಿಸ್ ಹೈಪರ್ ಟೆನ್ಷನ್ ರೋಗಿಗಳನ್ನು ದಂತ ವೈದ್ಯರೇ ಡಯಾಗ್ನೋಸ್ ಮಾಡ್ತಾರೆ ಅಂತೇಳಿ ಬ್ರಿಟಿಷ್ ಜರ್ನಲಲ್ಲಿ ದಾಖಲಾತಿಯಾಗಿದೆ. ಸೊ ಇದನ್ನೆಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ಔಷಧಿ ತೆಗೆದುಕೊಳ್ಳೋದ್ರಿಂದ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಸಹಕಾರನೂ ಬೇಕು. ವೈದ್ಯರ ಜೊತೆ ನಿಮ್ಮ ಪೂರಕವಾದಂಥ ನಿಮ್ಮ ಲೈಫ್ ಸ್ಟೈಲನ್ನು, ಫುಡ್ಡನ್ನು ಚೇಂಜ್ ಮಾಡಿ ಆಮೇಲೆ ಮೆಡಿಸಿನಿಂದ ನಿಮ್ಮ ಇದು ಹೈಪರ್ ಟೆನ್ಷನನ್ನು ನೀವು ಕಂಟ್ರೋಲ್ ಮಾಡಿ. ರೆಗ್ಯುಲರ್ ಆಗಿ ನಿಮ್ಮ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಿಕೊಂಡು ಅದನ್ನು ವ್ಯಾಲ್ಯೂನ ನೋಡ್ಕೊಳ್ಳಿ. ಹಾಗೆ ಮಾಡಿದರೆ ನಾವು ಏನು ಇವತ್ತು May 17 ಏನು ವರ್ಷಕ್ಕೊಮ್ಮೆ ನಾವು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತೇಳಿ ಅವೇರ್ನೆಸ್ ಡೇ ಅಂತ ಮಾಡ್ತಾರೆ, ಅದು ಅರ್ಥಪೂರ್ಣ ಆಗ್ಬೋದು. ಇಲ್ಲದಿದ್ದರೆ ನೀವು ತಿಂತಾನೇ ಇರ್ತೀರಾ, ನೀವು ಎಕ್ಸಸೈಸ್ ಮಾಡೋದೇ ಇಲ್ಲ, ನಿಮ್ಮ ಬಿ ಪಿ ಜಾಸ್ತಿ ಆಗ್ತಾ ಇರ್ತದೆ, ಹಾರ್ಟ್ ಅಟ್ಯಾಕು ಆಗ್ತದೆ. ಇದನ್ನೆಲ್ಲ ಜನರು ಅರ್ಥ ಮಾಡಿಕೊಂಡ್ರೆ ನಮ್ಮ ಈ ಆಚರಣೆಗೆ ಹೆಚ್ಚು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಅಧಿಕ ರಕ್ತದೊತ್ತಡ ದಿನ ಅಂದರೆ ರಕ್ತದೊತ್ತಡದ ಬಗ್ಗೆ ಜಾಗೃತಿ ಮೂಡಿಸುವಂತಹ ದಿನ. ಈ ರಕ್ತದೊತ್ತಡ ನಮಗೆ ಹೇಗೆ ಆವರಿಸಿಕೊಳ್ತದೆ, ಯಾವ ರೀತಿಯ ತೊಂದರೆಗಳನ್ನು ಕೊಡ್ತದೆ, ನಮ್ಮ ದೇಹದ ಮೇಲೆ, ಕೊನೆಗೆ ನಮ್ಮ ಬದುಕಿನ ಮೇಲೆ ಹೇಗೆ ದುಷ್ಪರಿಣಾಮವನ್ನು ಬೀರುತ್ತದೆ ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಒಂದೇ ಮದ್ದು ನಮ್ಮ ಜೀವನ ಪದ್ಧತಿ, ಅದು ನಮ್ಮ ಕೈಯಲ್ಲಿರಬೇಕು. ಜೀವನ ಪದ್ಧತಿಯನ್ನು ಸುಧಾರಿಸಿಕೊಂಡು, ಆಹಾರ ಪದ್ಧತಿಯನ್ನು ಹಿಡಿತದಲ್ಲಿಟ್ಟುಕೊಂಡು, ಕೊನೆಗೆ ಮದ್ದನ್ನು ಬೇಕಾದಷ್ಟು ಮಾತ್ರ ಹಿತಮಿತವಾಗಿ ಬಳಸಿಕೊಂಡು, ಅಗತ್ಯ ಇದ್ದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಮೊದಲು ನಮ್ಮ ಆ ಒಂದು ದೇಹವನ್ನು ಆರೋಗ್ಯವನ್ನಾಗಿಡುವಲ್ಲಿ ನಮ್ಮ ಆ ಒಂದು ಜೀವನ ಪಾತ್ರ ದೊಡ್ಡದು ಅಂತ ಹೇಳಿಕೊಳ್ಳುತ್ತಾ, ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಈ ಒಂದು ಮಾಹಿತಿ, ಜಾಗೃತಿಯ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಇದಕ್ಕಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ.